ನಮಸ್ಕಾರ ವೀಕ್ಷಕರೇ, ಇವತ್ತಿನ ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಶ್ರೀನಾಥ್. ಉಡುಪಿ ಅಭಿವೃದ್ಧಿ ಹೊಂದುತ್ತಾ ಇರತಕ್ಕಂಥ ನಗರ, ಉಡುಪಿ ಸುಶಿಕ್ಷಿತವಾದಂಥ ನಗರ, ಸ್ವಚ್ಛತೆಯ ನಗರ, ಹೀಗೆ ಮುಂತಾದ ರೀತಿಯಲ್ಲಿ ಪ್ರಶಸ್ತಿಗಳನ್ನು, ಹಿರಿಮೆ-ಗರಿಮೆಗಳನ್ನು ಇಲ್ಲಿನ ನಗರಸಭೆ ಆಗಿರ್ಬೋದು ಅಥವಾ ಇಲ್ಲಿನ ಜನಪ್ರತಿನಿಧಿಗಳಾಗಿರ್ಬೋದು ಪಡೆದು ಬೀಗ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ಉಡುಪಿಯ ಕೆಲವೊಂದೊಂದು ಪ್ರದೇಶಗಳನ್ನು ನೋಡ್ತಾ ಹೋದರೆ ಕೊಳೆತು ನಾರ್ತಾ ಇದೆ. ಆದರೂ ಕೂಡ ಇಲ್ಲಿನ ಜನಪ್ರತಿನಿಧಿಗಳು ಸ್ವಚ್ಛತವಾಗಿದೆ ಉಡುಪಿ ಅಂತಕ್ಕಂಥ ಒಂದು ಭ್ರಮೆಯಲ್ಲೇ ಬದುಕ್ತಾ ಇದ್ದಾರೆ. ಅದನ್ನು ಸರಿ ಮಾಡೋ ನಿಟ್ಟಿನಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ. ನೀವು ಉಡುಪಿಯಲ್ಲಿನ ಒಂದು ಉದ್ಯಾವರದ ಒಂದು ನಗರದ ಪ್ರದೇಶಕ್ಕೆ ಹೋದರೆ ಗೊತ್ತಾಗುತ್ತೆ ಅಲ್ಲಿನ ಒಂದು ಪರಿಸ್ಥಿತಿ ಅಥವಾ ಅಲ್ಲಿನ ಒಂದು ಆಗಿರ್ತಕ್ಕಂಥ ಒಂದು ಕೊಳಚೆ ಆಗಿರ್ಬೋದು, ದುರ್ನಾತ ಬೀರ್ತಾ ಇರ್ತಕ್ಕಂಥ ಒಂದು ಪ್ರದೇಶ ಆಗಿರ್ಬೋದು, ಸಾಂಕ್ರಾಮಿಕ ರೋಗಗಳ ತಾಣವಾಗಿ ಹೋಗಿದೆ. ಆದರೂ ಕೂಡ ಅಲ್ಲಿನ ಗ್ರಾಮ ಪಂಚಾಯಿತಿಯವರಾಗಿರ್ಬೋದು ಅಥವಾ ಅಲ್ಲಿನ ಜನಪ್ರತಿನಿಧಿಗಳು ಯಾರೂ ಕೂಡ ಈ ಕುರಿತಾಗಿ ತಲೆ ಕೆಡಿಸಿಕೊಳ್ತಾ ಇಲ್ಲ. ಇದೇ ಕುರಿತಾಗಿ ಮೀಟಿಂಗ್ಗಳು ಕೂಡ ಕ್ಯಾನ್ಸಲ್ ಆಗ್ತಾ ಇದೆ. ಇದು ಯಾವ ರೀತಿಯಲ್ಲಿ ರಾಜಕೀಯ ಪ್ರೇರಿತವಾಗಿ ಇಲ್ಲಿ ಕೆಲಸಗಳಾಗ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆಯಲ್ಲಿ ನೋಡ್ತಾ ಹೋದರೆ ಈ ಉದ್ಯಾವರದ ಈ ಒಂದು ಪ್ರದೇಶ ಸಂಪೂರ್ಣವಾಗಿ ಕೊಳೆತು ನಾರ್ತಾ ಇದೆ. ಇಲ್ಲಿನ ಜನರು ಕೂಡ ಬದುಕೋದಕ್ಕೂ ಕಷ್ಟ ಆಗ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕುರಿತಾದ ಒಂದು ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ಉಡುಪಿ ಅಭಿವೃದ್ಧಿ ಹೊಂದುತ್ತಿರುವ ನಗರ, ಸುಶಿಕ್ಷಿತವಾದಂತಹ ನಗರ ಅಂತ ಇಲ್ಲಿನ ನಗರಸಭೆ ಮತ್ತು ಜನಪ್ರತಿನಿಧಿಗಳು ಬೀಗ್ತಾ ಇದ್ದಾರೆ. ಆದ್ರೆ ನೀವು ಒಮ್ಮೆ ಉದ್ಯಾವರದ ಬಳಿ ಹೋದ್ರೆ ಗೊತ್ತಾಗುತ್ತೆ ಎಷ್ಟು ಕೊಳಚೆ ಎದ್ದು ಹೋಗಿದೆ ಅಂತ. ಇಲ್ಲಿನ ಸುತ್ತಮುತ್ತಲಿನ ಪರಿಸರದಲ್ಲಿ ಮೂಗು ಮುಚ್ಚಿಕೊಂಡು ಓಡಾಡಬೇಕು. ಮದ್ಯದ ಬಾಟಲಿಗಳಿಂದ ಹಿಡಿದು ಮನೆಯಲ್ಲಿ ಮಾಡಿದ ಅಳಿದುಳಿದ ಎಲ್ಲಾ ಪದಾರ್ಥಗಳು, ಹಳಸಿದ ಅನ್ನ ಆಹಾರಗಳು ಪ್ರತಿಯೊಂದು ಈ ಚರಂಡಿಯಲ್ಲಿದೆ. ಅಲ್ಲಿನ ಅಕ್ಕಪಕ್ಕದ ಮನೆಯವರು ರಾಜಾರೋಷವಾಗಿ ತಂದು ಬಿಸಾಡಿ ಹೋಗ್ತಾರೆ. ಇದರ ಕುರಿತಾಗಿ ಸ್ಪಂದನ ವಾಹಿನಿ ಒಂದು ವರದಿಯನ್ನ ಬಿತ್ತರ ಮಾಡಿತ್ತು. ನಂತರ ಎಚ್ಚೆತ್ತುಕೊಂಡು ಕಳೆದ ಬಾರಿಯ ಉದ್ಯಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಾಮಾನ್ಯ ಸಭೆಯಲ್ಲಿ 2 ನಿರ್ಣಯಗಳನ್ನ ತೆಗೆದುಕೊಳ್ಳಲಾಯಿತು. ಮೊದಲನೆಯದು, ಯಾರು ಈ ಚರಂಡಿಗೆ ನೀರು ಬಿಡ್ತಾರೆ ಎನ್ನುವ ಶಂಕೆ ಇರುವ 15 ಜನರಿಗೆ 1 ವಾರದ ನೋಟಿಸ್ ನೀಡುವುದು. ಆ 1 ವಾರದಲ್ಲಿ ಆ ಮನೆಯವರಿಗಾಗಲಿ ಅಥವಾ ಹೋಟೆಲಿನವರಾಗಲಿ ಅಥವಾ ಅಲ್ಲೇ ಪಕ್ಕದಲ್ಲಿ ಇರುವ ಫ್ಲಾಟ್ನವರಾಗಲಿ ಯಾರು ಕೂಡ ಕೊಳಚೆ ನೀರು ಬಿಡುವಂತಿಲ್ಲ ಎನ್ನುವ ನಿರ್ಣಯ ತೆಗೆದುಕೊಂಡರು. ರಮಾನಂದ ಪ್ರಾಣಿಕಂಡಲ್ಲಿ ಉದ್ಯಾವರ ಗ್ರಾಮ ಪಂಚಾಯತಿಯಲ್ಲಿ PDO ಕೆಲಸ ಮಾಡ್ತಾ ಇದ್ದೇನೆ. ಈ ಕಕ್ಕೆದಾರು ತೋಡು ಸಮಸ್ಯೆ, ಈ ಕೊಳಚೆ ನೀರಿನ ಒಂದು ಅದಕ್ಕೆ ಹರಿವು ಬಿಟ್ಟಿರುವಂಥದ್ದು ಭಾಳ ಸಮಯದಿಂದ ಇದೆ. ಕಳೆದ ವರ್ಷ ಸುಮಾರು ಒಂದು 3 ಲಕ್ಷ ವೆಚ್ಚದಲ್ಲಿ ಅದನ್ನು ನೈರ್ಮಲ್ಯೀಕರಣ ಮಾಡುವಂಥದ್ದು ಮಾಡಲಾಗಿತ್ತು. ಪಂಚಾಯತಿಯಲ್ಲಿ ಯೋಜನಾಬದ್ಧವಾಗಿ ಬಜೆಟ್ ಮತ್ತು ಆ್ಯಕ್ಷನ್ ಪ್ಲಾನ್ ಇಟ್ಕೊಂಡು ಆ ಕೆಲಸ ನಿರ್ವಹಿಸಲಾಗಿತ್ತು. ಇತ್ತೀಚೆಗೆ ಮತ್ತೆ ಪುನಃ ಅಲ್ಲಿ ಅನೈರ್ಮಲ್ಯದ ಸಮಸ್ಯೆ ಉಂಟಾದ್ರಿಂದಾಗಿ ಮತ್ತು ಈ ಸ್ಪಂದನ ವಾಹಿನಿಯ ಮೂಲಕ ಈಗ ಗ್ರಾಮ ಪಂಚಾಯತಿಗೆ ಒಂದು ಅರಿವು ಮೂಡಿಸುವಂಥ ಕೆಲಸ ಮಾಡಿದ್ರು ಸ್ಪಂದನ ವಾಹಿನಿ. ಅದರ ನಂತರ ಕೂಡ ನಾವು ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಕಳೆದ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ತುರ್ತಾಗಿ ಅದರಲ್ಲಿ ನೈರ್ಮಲ್ಯ ಕಾಪಾಡಿಕೊಳ್ಬೇಕು ಅಂತೇಳಿ ಮುಂಗಡವಾಗಿ ಒಂದು 50,000 ವೆಚ್ಚದಲ್ಲಿ ಕೆಲಸ ಮಾಡುವ ಬಗ್ಗೆ ನಿರ್ಣಯ ಕೈಗೊಂಡಿದ್ದೇವೆ. ಇನ್ನೊಂದು, 50,000ಕ್ಕೆ ಮೀರದಂತೆ ಅಲ್ಲಿ ಸ್ವಚ್ಛತೆ ಮಾಡಬೇಕು ಅನ್ನುವುದು 2ನೇ ನಿರ್ಣಯವಾಗಿತ್ತು. ಅದೆಲ್ಲ ಕೇವಲ ನಿರ್ಣಯವಾಗಿಯೇ ಹೋಯಿತು. ಅಷ್ಟೇ ಬಿಟ್ರೆ 1 ವಾರದ ಗಡುವು ನೀಡಿದ್ದ ಪಂಚಾಯತ್ಗೆ ಅಲ್ಲಿ ಕೊಳಚೆ ನೀರು ಬಿಡುವವರು ಶಾಕ್ ನೀಡಿದ್ರು. ಇನ್ನು ಕೂಡ ಗ್ರಾಮ ಪಂಚಾಯತ್ನ ನೋಟಿಸ್ಗೆ ಏನು ಬೆಲೆ ಇಲ್ಲ ಎಂಬಂತೆ ಇಲ್ಲಿನ ಜನ ವರ್ತಿಸ್ತಾ ಇದ್ದಾರೆ. ಅಲ್ಲಿನ ಪ್ರದೇಶ ಮೊದಲಿಗಿಂತ ಇನ್ನಷ್ಟು ಕೆಟ್ಟು ಕೆರೆ ಹಿಡಿದು ಹೋಗಿದೆ. ತ್ಯಾಜ್ಯಗಳಿಂದ ಕೆಟ್ಟ ಗಲೀಜು ವಾಸನೆಗಳು ಬರ್ತಾ ಇದೆ. ಉದ್ಯಾವರ ಸಿಟಿ ಹೃದಯ ಭಾಗದಲ್ಲೇ ಹೀಗೆ ಆಗಿರುವುದು ಮಾತ್ರ ಅಲ್ಲಿನ ರಾಜಕೀಯ ಮುಖಂಡರ ಮತ್ತು ಗ್ರಾಮ ಪಂಚಾಯತ್ನ ಅತಿ ದೊಡ್ಡ ವೈಫಲ್ಯ ಅನ್ನೋದು ಮಾತ್ರ ನಗ್ನ ಸತ್ಯವಾಗಿದೆ. ಕಳೆದ 20ನೇ ತಾರೀಕು ಪಂಚಾಯತಿನ ಸಾಮಾನ್ಯ ಸಭೆಯಲ್ಲಿ ಈ ತೋಡಿನ ಬಗ್ಗೆ ನಾವು ಸುಮಾರು ನಿರ್ಣಯವನ್ನು ಕೈಗೊಳ್ಳಿದ್ದೇವೆ. ಈ ತೋಡಿನಲ್ಲಿ ಅಕ್ರಮ ಪೈಪ್ಗಳನ್ನು ಬಂದ್ ಮಾಡುವುದು ಮತ್ತು ಈ ತೋಡನ್ನು ಸಂಪೂರ್ಣ ಕ್ಲೀನ್ ಮಾಡಿಕೊಡುವುದು, ಇಲ್ಲಿಯ ಪರಿಸರದವರಿಗೆ ಪ್ರತಿಯೊಂದು ಮನೆಗೆ ಬ್ಯಾಕೆಟನ್ನು ಕೊಟ್ಟು ವಾರದಲ್ಲಿ 3 ದಿವಸ ವಾಹನವನ್ನು ಕಳಿಸುವ ವ್ಯವಸ್ಥೆಯನ್ನು ನಾವು ನಿರ್ಣಯ ಕೈಗೊಂಡಿದ್ದೇವೆ. ಆದರೆ ಈ ನಿರ್ಣಯವನ್ನು ಪಾಲಿಸಬೇಕಾದ್ರೆ, ಇದು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಅಧ್ಯಕ್ಷರು ಮತ್ತು PDO ಅವರು ಮಾಡಬೇಕು.
ಅದರ ಬಗ್ಗೆ ಇಷ್ಟರವರೆಗೆ ಎಂತೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದಾರೆ ಇಲ್ಲೋ ಗೊತ್ತಿಲ್ಲ. ಆದರೆ ಒಂದೊಂದು ಸಣ್ಣದೊಂದು ನಾಮಫಲಕ ಹಾಕಿದ್ದಾರೆ. ಮುಂದಿನದು ಇವತ್ತು ಮೀಟಿಂಗ್ ಉಂಟು. ಈ ಮೀಟಿಂಗಲ್ಲಿ ನಾನು ಚರ್ಚೆ ಮಾಡ್ತೇನೆ. ಒಂದು ವೇಳೆ ಇದನ್ನು ಹಾಗೆ ಬಿಟ್ಟುಬಿಟ್ರೆ ಅದರ ಬಗ್ಗೆ ನಾನು ಕೂಡ ಜನರೊಂದಿಗೆ ಸೇರಿಕೊಂಡು ಹೋರಾಟ ಮಾಡ್ತೇನೆ. ಇಲ್ಲಿನ ಉದ್ಯಾವರದಲ್ಲಿ ದೊಡ್ಡ ದೊಡ್ಡ ರಾಜಕೀಯ ಮುಖಂಡರುಗಳು ಮತ್ತು ಪ್ರಜ್ಞಾವಂತ ವಿದ್ಯಾವಂತ ನಾಗರಿಕರು ಈ ಪ್ರದೇಶದಲ್ಲಿ ಇದ್ರೂ ಕೂಡ ಅವರೆಲ್ಲರೂ ತೋರಿಸುತ್ತಿರುವ ಬೇಜವಾಬ್ದಾರಿಯನ್ನ ನೋಡಿದ್ರೆ ಮನಸ್ಸಿಗೆ ಘಾಸಿಯಾಗೋದಂತೂ ಖಂಡಿತ. ಇದನ್ನ ಸರಿ ಮಾಡುವ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಯತ್ನ ಪಡೆದ ಜನಪ್ರತಿನಿಧಿಗಳೆಲ್ಲ ಇದ್ದಾರೆ. ಅವರೆಲ್ಲರೂ ಎಚ್ಚೆತ್ತುಕೊಳ್ಬೇಕು. ಇಲ್ಲದೇ ಇದ್ರೆ ಈ ಪ್ರದೇಶಕ್ಕೆ ಕೊಳಚೆ ಪ್ರದೇಶ ಅಂತ ಶರ ಬರೆದು ಹಾಕುವ ದಿನಗಳು ದೂರವಿಲ್ಲ. ಇದೇನಾ ಮೋದಿ ಅವರು ಕಂಡ ಸ್ವಚ್ಛ ಭಾರತ್ ಕನಸು? ಇದೇನಾ ಸ್ವಚ್ಛ ಭಾರತದ ಕಲ್ಪನೆ ಎನ್ನುವುದು ದಿ ಬಿಗ್ ಕ್ವೆಶ್ಚನ್ ಮಾರ್ಕ್ ಆಗಿದೆ. ನಾವೀಗ ಉದ್ಯಾವರದ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಕೊಳಚೆ ಪ್ರದೇಶದಲ್ಲಿ ಬಂದಿದ್ದೇವೆ. ನೀವು ನೋಡ್ಬೋದು, ಈ ಒಂದು ಕೊಳಚೆ ಪ್ರದೇಶವನ್ನು ನೋಡ್ತಾ ಇದ್ರೆ, ಈ ಒಂದು ದುರ್ನಾತ ಬೀರುವಂಥ ಒಂದು ಪ್ರದೇಶವನ್ನು ನೋಡ್ತಾ ಇದ್ರೆ ಇಲ್ಲಿರ್ತಕ್ಕಂಥ ಹಲವಾರು ಮನೆಗಳಿಗೆ ವಾಸಿಸೋದೇ ಕಷ್ಟ ಆಗಿದೆ. ಇದೇ ವಿಚಾರವಾಗಿ ನಾವು ಸ್ಪಂದನ ವಾಹಿನಿಯಲ್ಲಿ ಕಳೆದ ತಿಂಗಳೇ ಈ ವರದಿಯನ್ನು ನಾವು ಬಿತ್ತರಿಸಿದ್ವಿ. ಆದರೆ ಈ ವರದಿಗೆ ಯಾವುದೇ ರೀತಿಯಾದಂಥ ಒಂದು ಸ್ಪಂದನೆಗಳು ಕೂಡ ಸರಿಯಾಗಿ ದೊರಕ್ತಾ ಇಲ್ಲ. ಯಾಕೆಂದರೆ ಗ್ರಾಮ ಪಂಚಾಯಿತಿಗಳು ಕೂಡ ಈ ನೋಟಿಸನ್ನು ಪೀರಿಯಡನ್ನು ಕೂಡ ಕೊಟ್ಟಿದ್ರು, ನೋಟಿಸನ್ನು ಕೂಡ ಜಾರಿ ಮಾಡಿದರು. ಆದರೆ ಅಲ್ಲೂ ಕೂಡ ಯಾವುದೇ ಸ್ವಚ್ಛತೆ ಆಗುವಂಥ ಒಂದು ಕೆಲಸಗಳಾಗಲಿಲ್ಲ. ಇದೇ ವಿಚಾರವಾಗಿ ಮತ್ತೆ ನಾವು ಇದನ್ನು ತೆಗೆದುಕೊಂಡಿದ್ದೇವೆ. ಈ ಒಂದು ದುರ್ನಾತ ಬೀರುವಂಥ ಒಂದು ಪ್ರದೇಶ ಏನಿದೆ, ಇದು ಸರಿಯಾಗಬೇಕು. ಇಲ್ಲಿನ ಜನತೆ ಸುಸೂತ್ರವಾಗಿ ಜೀವನವನ್ನು ನಡೆಸುವ ನಿಟ್ಟಿನಲ್ಲಿ ಮುಂದಿನ ಯೋಜನೆಗಳಾಗಬೇಕು. ಈ ಕುರಿತಾಗಿ ನಾವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಕೂಡ ಹೇಳಿದ್ದೇವೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮತ್ತು ಅಧ್ಯಕ್ಷರಿಗೂ ಕೂಡ ಈ ಒಂದು ಬಿಸಿ ಮುಟ್ಟಿಸುವಂಥ ಒಂದು ಕೆಲಸವನ್ನು ಮಾಡಿದ್ದೇವೆ. ಆದರೆ ಎಚ್ಚೆತ್ತುಕೊಳ್ಬೇಕಾದಂಥ ಒಂದು ಅನಿವಾರ್ಯತೆ, ಅವಶ್ಯಕತೆ ಎರಡೂ ಕೂಡ ಅವರಿಗೆ ಇದೆ. ಆದಷ್ಟು ಬೇಗ ಎಚ್ಚೆತ್ತುಕೊಳ್ಬೇಕು. ಯಾಕೆಂದರೆ ಒಂದು ಸುಂದರವಾದಂಥ ಒಂದು ಉದ್ಯಾವರ ನಿರ್ಮಾಣ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಕ್ಯಾಮರಾಮನ್ ಪ್ರಮೋದ್ ಸುವರ್ಣ ಜೊತೆ ಶ್ರೀನಾಥ್, ಸ್ಪಂದನ ಟಿವಿ. ವೀಕ್ಷಕರೇ, ಇದು ನೀವೇ ನೋಡಿದ ಹಾಗೆ ಇದು ಉದ್ಯಾವರದ ಅತ್ಯಂತ ಕೆಟ್ಟ ಹೀನ ಪರಿಸ್ಥಿತಿ. ಇಲ್ಲಿ ನೋಡ್ತಾ ಹೋದರೆ ಗ್ರಾಮ ಪಂಚಾಯಿತಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ನೀವೇ ನೋಡಿದಾಗೆ ಯಾವುದೇ ರೀತಿಯಾದಂಥ ಒಂದು ಕ್ರಮಗಳನ್ನು ಕೂಡ ಇದುವರೆಗೂ ಕೈಗೊಂಡಿಲ್ಲ. ನಮ್ಮದೇ ವಾಹಿನಿಯಲ್ಲಿ ಇದೇ ವಿಚಾರವಾಗಿ ಪ್ರಸ್ತಾಪವನ್ನು ಕೂಡ ಮಾಡಿದ್ವಿ, ವರದಿಯನ್ನು ಕೂಡ ಬಿತ್ತರಿಸಿದ್ವಿ. ಆದರೆ ಇದಕ್ಕೆ ಸ್ಪಂದಿಸುವ ನಿಟ್ಟಿನಲ್ಲಿ ಏನಾದರೂ ಒಂಥರ ನಾಟಕ ಮಾಡಿದ್ರ, ಒಂದು ನಿರ್ಣಯವನ್ನು ತೆಗೆದುಕೊಳ್ತೇವೆ ಅನ್ನೋ ನಿಟ್ಟಿನಲ್ಲಿ ಸಮಜಾಯಿಷಿಕೆಯನ್ನು ಕೊಟ್ರ ಅಂತಕ್ಕಂಥ ಒಂದು ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಇದೇ ಕುರಿತಾಗಿ ನಾನು ಇವತ್ತಿನ ದಿನ ಚರ್ಚೆಯನ್ನು ಮಾಡ್ತೇನೆ. ಯಾಕೆ ಇದೇ ರೀತಿಯಲ್ಲಿ ಗ್ರಾಮ ಪಂಚಾಯಿತಿ ಇಷ್ಟೊಂದು ವೈಫಲ್ಯ ಆಗೋದಕ್ಕೆ ಕಾರಣಗಳೇನು, ಮತ್ತೆ ಅಧ್ಯಕ್ಷರು ಮತ್ತೆ ಅಲ್ಲಿನ ಜನಪ್ರತಿನಿಧಿಗಳು ಯಾಕೆ ಪದೇ ಪದೇ ಈ ಒಂದು ವಿಷಯವನ್ನು ಮುಂದೂಡ್ತಾ ಇದ್ದಾರೆ, ಇವರಿಗೆ ಏನು ಲಾಭ ಇದೆ ಈ ರೀತಿ ಮುಂದೂಡೋದ್ರಿಂದ ಅಂತಕ್ಕಂಥ ವಿಚಾರವಾಗಿ ಕೂಡ ನಾನು ಚರ್ಚೆಯನ್ನು ಮಾಡ್ತೇನೆ. ನನ್ನ ಜೊತೆ ಸಮರ್ಥರು ಮತ್ತು ನಮ್ಮದೇ ವಾಹಿನಿಯ ವರದಿಗಾರರಾದಂಥ ಪ್ರಮೋದ್ ಸುವರ್ಣ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನೋಡ್ತಾ ಹೋದರೆ ಒಂದು ಉದ್ಯಾವರದ ವಿಚಾರವನ್ನು ನೋಡ್ತಾ ಹೋದರೆ ಬಹುಶಃ ಇಲ್ಲಿ ಕಾಲಿಡ್ಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ಅಂದರೆ ಸಾಂಕ್ರಾಮಿಕ ರೋಗಗಳ ಭಯದಿಂದ ಹಿಡಿದು ದುರ್ನಾತ ಬೀರ್ತಾ ಇದೆ. ಯಾಕೆ ಈ ಥರ ಉದ್ಯಾವರ ಇಷ್ಟೊಂದು ದುಸ್ಥಿತಿಗೆ ಕಾರಣವಾಯಿತು ಅಂತ? ನಾವು ಉದ್ಯಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂಥ ಈ ಒಂದು ತೋಡಿನ ಬಗ್ಗೆ ಈಗಾಗಲೇ ನಾವು ವರದಿ ಮಾಡಿದ್ವಿ. ಆ ಒಂದು ವರದಿ ಸ್ಪಂದನ ವಾಹಿನಿಯಲ್ಲಿ ಬಿತ್ತರೆ ಆದ ಕೂಡಲೇ ಅಲ್ಲಿಯ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು, ಸ್ಥಳೀಯ ಆ ಒಂದು ವ್ಯಾಪ್ತಿಗೆ ಬರುವಂಥ ಸದಸ್ಯರಿರ್ಬೋದು, ನಮಗೆ ಒಂದು ಡೆಡ್ಲೈನ್ ಕೊಟ್ಟಿದ್ದಾರೆ. ನಾವು ಅದನ್ನು ಒಂದು 15 ದಿವಸದಲ್ಲಿ ನಾವೊಂದು ಆ ತೋಡಿನ ಸ್ವಚ್ಛತೆಯನ್ನು ಮಾಡಿಕೊಡ್ತೇವೆ ಅಂತೇಳಿ. ಆ ಒಂದು ಡೆಡ್ಲೈನ್ ಈಗ ಮುಗಿದಿದೆ. ಅದರ ನಂತರ ಅಲ್ಲಿ ಸಾಮಾನ್ಯ ಸಭೆ ನಡಿಬೇಕಿತ್ತು. ಏನು ಆ ಗ್ರಾಮ ಪಂಚಾಯತಿಯಲ್ಲಿ ಏನು ಅವರಿಗೆ 15 ಮಂದಿಗೆ ನೋಟಿಸ್ ಕೊಟ್ಟಿದ್ದಾರೆ, ಆ 15 ಮಂದಿಗೆ ನೋಟಿಸ್ ಕೊಟ್ಟವರಿಗೆ ಆ ಒಂದು ತೋಡಿಗೆ ನೀರು ಬಿಡ್ತಾರೆ, ಅದನ್ನು ಬಂದ್ ಮಾಡುವ, ಕ್ಯಾಪ್ ಹಾಕಿ ಬಂದ್ ಮಾಡುವಂಥ ಒಂದು ನಿರ್ಣಯ ಆ ಒಂದು ಸಭೆಯಲ್ಲಿ ಆಗಬೇಕಿತ್ತು. ಆದರೆ ನಾವು ಇಲ್ಲಿ ಏನು ಗಮನಿಸಬೇಕಂತೇಳಿ ಶ್ರೀಕಾಂತ್, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಆ ಒಂದು ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಒಂದು ವಿರೋಧ ಪಕ್ಷ ಇಲ್ಲ ಅಂತ ಹೇಳ್ಬೋದು. ಅಂದರೆ ವಿರೋಧ ಆಡಳಿತದಲ್ಲಿ ಒಂದು ಆಡಳಿತ ಪಕ್ಷ ಮತ್ತೊಂದು ವಿರೋಧ ಪಕ್ಷ ಅಂತ ಹೇಳಿ ಇರ್ತದೆ. ಅಲ್ಲಿ ಆಡಳಿತ ಪಕ್ಷದವರು ತಪ್ಪು ಮಾಡಿದಾಗ ವಿರೋಧ ಪಕ್ಷದವರು ಅದನ್ನು ಸರಿಪಡಿಸುವಂತ ಕೆಲಸ ಅವರಿಂದ ಆಗ್ಬೇಕಾಗಿತ್ತು. ಆದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ತನಕ ಆ ಒಂದು ತೋಡಿಗೆ ನೀರು ಬಿಡುವಂತವರಿಗಿರ್ಬೋದು, ಕಸ ಬಿಸಾಡುವವರಿಗಿರ್ಬೋದು, ಯಾವುದೇ ಒಂದು ನೋಟಿಸ್ ಸರಿಯಾಗಿ ಅವರಿಗೆ ಒಂದು ತಡೆಯುವಂತ ಕೆಲಸ ಈ ಒಂದು ಗ್ರಾಮ ಪಂಚಾಯತಿಯಿಂದ ಆಗ್ಲಿಲ್ಲ. ಈಗ ನಾವು ಆ ಒಂದು ತೋಡನ್ನು ಈಗ ನೋಡ್ಬೋದು, ಇನ್ನಷ್ಟು
ಆ ತೋಡಲ್ಲಿ ಕಸ ಜಾಸ್ತಿ ಇದೆ, ನೀರು ಬಿಡುವುದು. ಆದರೆ ಇಲ್ಲಿ ನಾವು ಈಗ ಗಮನಿಸೋದು ಮುಖ್ಯ ಏನಂತ ಹೇಳಿದ್ರೆ ಆ ಒಂದು ತೋಡನ್ನು ಕ್ಲೀನ್ ಮಾಡುವುದು. ನಮ್ಮ ಉದ್ದೇಶ ಕೂಡ ಅದೇ ಇರೋದು. ಏನಂತ ಹೇಳಿದ್ರೆ ಆ ಒಂದು ತೋಡನ್ನು ಕ್ಲೀನ್ ಮಾಡಿ ಸ್ಥಳೀಯವಾಗಿ ಅಲ್ಲಿ ಜನರು ತುಂಬ ಜನರು ಇದ್ದಾರೆ, ಶಾಲಾ ಮಕ್ಕಳು ಹೋಗ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳು ಆ ಭಾಗದಲ್ಲಿ ನಡ್ಕೊಂಡು ಹೋಗ್ತಾರೆ. ಆ ಒಂದು ತೋಡನ್ನು ಕ್ಲೀನ್ ಮಾಡುವಂಥ ಕೆಲಸ ಸ್ಥಳೀಯವಾಗಿ ಗ್ರಾಮ ಪಂಚಾಯತ್ ಮಾಡಬೇಕಿತ್ತು. ನಾವು ವರದಿ ಬಿತ್ತರಿಸಿ ಈಗ ಸುಮಾರು 1 ತಿಂಗಳು ಹತ್ತಿರ ಬಂತು. ಆದರೆ ಇಷ್ಟರ ತನಕ ಆ ಒಂದು ತೋಡನ್ನು ಮುಟ್ಟುವಂಥ ಕೆಲಸವನ್ನು ಸ್ಥಳೀಯವಾಗಿ ಗ್ರಾಮ ಪಂಚಾಯತ್ ಮಾಡಲಿಲ್ಲ. ಅಲ್ಲಿಯ ಸದಸ್ಯರ ಗಮನಕ್ಕೂ ನಾವು ಸಾಕಷ್ಟು ಬಾರಿ ಆ ಒಂದು ತೋಡಿನ ಬಗ್ಗೆ ತಂದಿದ್ದೇವೆ. ನಿನ್ನೆ ನಾನು ಸದಸ್ಯರ ಹತ್ರ ಮಾತಾಡುವಾಗ ನಾನು ಆ ತೋಡಿನ ಬಗ್ಗೆ ಹೇಳಿದರೆ ಆ ಸದಸ್ಯರಿಗೆ ಅವರ ಊರಲ್ಲಿ ಅಂತ ತೋಡಿದೆ ಅಂತೇಳಿ ಅವರಿಗೆ ಗೊತ್ತಿಲ್ಲ ಸದಸ್ಯರಿಗೆ. ಯಾಕಂತ ಹೇಳಿದ್ರೆ ಆ ಒಂದು ಗ್ರಾಮ ಪಂಚಾಯತ್ನ ಸಭೆಯಲ್ಲಿ ಅವರು ಭಾಗವಹಿಸ್ತಾರೆ. ಸ್ಥಳೀಯವಾಗಿ ಆ ಭಾಗದ ಜನರು ಹೋಗಿ ಮನವಿಯನ್ನು ಸಲ್ಲಿಸಿದ್ದಾರೆ. ನಮಗೆ ಅಲ್ಲಿ ಆ ಒಂದು ಭಾಗದಲ್ಲಿ ಬದುಕಲಿಕ್ಕೆ ಕಷ್ಟ ಆಗ್ತಾ ಇದೆ, ತಾವು ಆ ಒಂದು ತೋಡನ್ನು ಸ್ವಚ್ಛ ಮಾಡಿಕೊಡ್ಬೇಕು ಅಂತೇಳಿ. ಆದರೆ ಅಲ್ಲಿಯ ಜನಪ್ರತಿನಿಧಿಗಳು ಯಾವುದೇ ಆ ಒಂದು ಕಾರ್ಯಕ್ಕೆ ಮುಂದೆ ಆಗುದಿಲ್ಲ. ಇಲ್ಲಿ ಕಾರಣ ಏನಂತ ಹೇಳಿದ್ರೆ ನಾವು ಆ ಭಾಗದ ಪ್ರಭಾವಿ ಉದ್ಯಮಿಗಳ ಕೈಗೊಂಬೆಯಾಗಿ ಕೆಲಸ ಮಾಡ್ತಾರೆ. ಅಲ್ಲಿಯ ಜನರು ಆ ಒಂದು ಏನು ಬೇಡಿಕೆ ಕೊಟ್ಟರೂ ಕೂಡ ಸ್ಥಳೀಯವಾಗಿ ಆ ಒಂದು ಗ್ರಾಮ ಪಂಚಾಯತ್ನ ಸದಸ್ಯರು ಆ ಒಂದು ಕೆಲಸವನ್ನು ಮಾಡ್ತಾ ಇಲ್ಲ. ನಾವು ಈಗಾಗಲೇ ಗಮನಿಸಿದ್ದೇವೆ, ಆ ತೋಡಲ್ಲಿ ಎಲ್ಲವನ್ನು ನಾವು ಗಮನಿಸಬಹುದು. ಮನೆಯಲ್ಲಿ ನಾವು ದಿನನಿತ್ಯ ಏನು ಬಳಕೆ ಮಾಡ್ತೇವೆ ಉಳಿದ ವಸ್ತುಗಳನ್ನು ಆ ತೋಡಿಗೆ ತಂದು ಬಿಸಾಡ್ತಾರೆ. ಆದರೆ ಆ ಭಾಗದಲ್ಲಿ ಅಧ್ಯಕ್ಷರು ಇರ್ಬೋದು, ಅಧಿಕಾರಿಗಳು ಇರ್ಬೋದು, ಎಲ್ಲರೂ ಆ ಭಾಗದಲ್ಲಿ ನಡೆದುಕೊಂಡು ಹೋಗ್ತಾರೆ. ಆದರೆ ಅವರ ಗಮನಕ್ಕೆ ಇಷ್ಟರ ತನಕ ಬರೋದಿಲ್ಲ. ನಾವು ಈಗ ಏನಂತ ಹೇಳಿದ್ರೆ ನಾವು ಸ್ಪಂದನ ವಾಹಿನಿಯ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಆ ಒಂದು ತೋಡನ್ನು ಸ್ವಚ್ಛತೆಗೊಳಿಸಿ ಯಾರು ಆ ತೋಡಿಗೆ ನೀರನ್ನು ಬಿಡುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ಎಲ್ಲವನ್ನು ಬಂದ್ ಮಾಡುವಂಥ ಕೆಲಸ ಗ್ರಾಮ ಪಂಚಾಯತ್ ಮಾಡಬೇಕಿದೆ. ನಾವು 2 ದಿವಸದಲ್ಲಿ ನಾವು ಸಭೆ ಕರೀತೇವೆ, ಸಾಮಾನ್ಯ ಸಭೆ ಕರೀತೇವೆ. ಆ ಸಭೆಯಲ್ಲಿ ನಾವು ಒಂದು ನಿರ್ಣಯ ಕೈಗೊಳ್ತೇವೆ. ಯಾಕಂತ ಹೇಳಿದ್ರೆ ಯಾರು ನೀರು ಬಿಡ್ತಾರೆ ಆ ಒಂದು ನೀರು ಬಿಡುವಂಥ ಪೈಪಿಗೆ ಕ್ಯಾಪ್ ಹಾಕುವಂತ. ಯಾಕಂತ ಹೇಳಿದ್ರೆ ಅಲ್ಲಿ ಸದಸ್ಯರು ತಪ್ಪಿಸ್ಲಿಕ್ಕೂ ಕಾರಣ ಇದೆ. ಕೋರಮ್ ಇಲ್ಲ ಅಂತೇಳಿ ಆ ಸಭೆಯನ್ನು ಮುಂದೂಡಿಸಿದ್ದಾರೆ ಅಂತೇಳಿ ಈಗಾಗಲೇ ಏನು ನಮ್ಮ ಆ ಭಾಗದ ಸದಸ್ಯರು ನನಗೆ ಕೋರಮ್ ಇಲ್ಲ ಅಂತೇಳಿ. ಅಂದರೆ ಎಲ್ಲ ಸದಸ್ಯರು ಒಟ್ಟಾಗಿ ಬಂದು ಕೋರಮ್ ಆದ ನಂತರ ಆ ಒಂದು ಪೈಪನ್ನು ಏನು ನೀರು ಬರ್ತಾ ಇದೆ ಅದಕ್ಕೆ ಕ್ಯಾಪ್ ಹಾಕುವಂಥ ಕೆಲಸ ಆಗ್ತದೆ. ಆಗ ಸ್ಥಳೀಯ ಅಲ್ಲಿ ಏನು ಉದ್ಯಮಿಗಳಿದ್ದಾರೆ ಅವರ ಕೈಗೊಂಬೆಯಾಗಿ ಕೆಲಸ ಮಾಡುವಂಥ ಯಾರು ಜನಪ್ರತಿನಿಧಿಗಳಿದ್ದಾರೆ ಸದಸ್ಯರಿದ್ದಾರೆ ಅವರು ಮಾತ್ರ ಆ ಒಂದು ಸಭೆಯಲ್ಲಿ ತಪ್ಪಿಸಿದ್ದಾರೆ. ಈಗ ನಾವು ಇಲ್ಲಿ ಏನಾಗಬೇಕಂತ ಹೇಳಿದ್ರೆ ಆ ಒಂದು ತೋಡಿನ ಬಗ್ಗೆ ನಾವು ಈಗಾಗಲೇ ವರದಿ ಮಾಡಿದ್ದೇವೆ. ನಾವು ಈಗ ಅದನ್ನೊಂದು ಚಾಲೆಂಜ್ ಆಗಿ ತಗೊಳ್ಬೇಕು. ಯಾಕಂತ ಹೇಳಿದ್ರೆ ಅದು ಸ್ವಚ್ಛತೆ ಆಗಬೇಕು. ವಾಹಿನಿಯಲ್ಲಿ ಬಂದ ನಂತರ ಅದೊಂದು ಸ್ವಚ್ಛತೆ ಮಾಡುವಂಥ ಕೆಲಸ ನಮ್ಮಿಂದ ಆಗಬೇಕಾಗಿದೆ ಸರ್. ಮತ್ತೆ ಇನ್ನೊಂದೇನು ಅಂತಂದರೆ ನಾವು ಈಗಾಗಲೇ ಒಂದು ಸ್ವಚ್ಛತೆ ಆಗಬೇಕು, ಉದ್ಯಾವರ ಸ್ವಚ್ಛತೆ ಆಗಬೇಕು, ಉಡುಪಿ ಸ್ವಚ್ಛತೆ ಆಗಬೇಕು ಅಂತ ಸಾಕಷ್ಟು ಪರಿಶ್ರಮವನ್ನು ಹಾಕಿ ಇದೇ ರೀತಿಯಲ್ಲಿ ಒಂದು ವರದಿಯನ್ನು ಬಿತ್ತರಿಸಿದ್ವಿ. ಅವರು ಸದಸ್ಯರು ಕೂಡ ಇಲ್ಲಿ ಬಂದು ಮಾತುಕತೆಗಳನ್ನು ಆಡಿದರು. ಅದೇ ರೀತಿಯಲ್ಲಿ ಮನೆಯವರು ಕೂಡ ಬಂದು ಮಾತುಕತೆಗಳನ್ನು ಆಡಿದರು. ನಾವು ಸರಿ ಮಾಡ್ತೇವೆ ಮತ್ತು ಮುಂದಿನ ಒಂದು ಸಾಮಾನ್ಯ ಸಭೆಯಲ್ಲಿ ಇದೇ ವಿಚಾರವಾಗಿ ನಿರ್ಣಯವನ್ನು ಕೈಗೊಳ್ತೇವೆ ಅಂತ. ಆದರೆ ಮನೆಯವರೇ ಇಲ್ಲಿ ತಂದು ಕಸವನ್ನು ಹಾಕ್ತಾರೆ ಅಂತಕ್ಕಂಥ ಒಂದು ಶಾಕಿಂಗ್ ನ್ಯೂಸ್ ನಮಗೆ ಬಂದಿರುವಂಥದ್ದು. ಯಾಕೆಂದರೆ ಅಲ್ಲೇ ಮನೆ ಹತ್ತಿರ ಹೋಗಿ ನೋಡಿದಾಗ ಮನೆಯಿಂದಲೇ ಹಾಕುವಂಥ ಒಂದು ಕಸಗಳಾಗಿರ್ಬೋದು, ಅನ್ನ, ಹಳಸಿದ ಪದಾರ್ಥಗಳು. ಯಾಕೆ ಹಾಗಾದರೆ ಅವರಿಗೆ ನಮ್ಮ ಒಂದು ಉದ್ಯಾವರ ಒಂದು ಸುರಕ್ಷತೆಯಿಂದ ಅಥವಾ ಸ್ವಚ್ಛತೆಯಿಂದ ಇರಬೇಕು ಅಂತ ಅಲ್ಲಿನ ಮನೆಯವರಿಗೆ ಇಲ್ವಾಗ? ಅಲ್ಲ, ಖಂಡಿತ ಆ ಒಂದು ಭಾಗದಲ್ಲಿ ಆ ತೋಡಲ್ಲಿ ಕಸವನ್ನು ನಾವು ಗಮನಿಸುವಾಗಲೇ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ಆ ಪರಿಸರದವರು ಹೆಚ್ಚಾಗಿ ಆ ಒಂದು ತೋಡಿಗೆ ಕಸವನ್ನು ಬಿಸಾಡಿರ್ಬೋದು. ಆದರೆ ಸ್ಥಳೀಯವಾಗಿ ಗ್ರಾಮ ಪಂಚಾಯತಿಯಿಂದ ನಾವು ಯಾವುದನ್ನು ನಾವು ಒಂದು ಬೇಡಿಕೆಗಳನ್ನು ಇಟ್ಟಿರ್ತೇವೆ ಅಂತ ಹೇಳಿದ್ರೆ ಮೂಲಭೂತ ಸೌಕರ್ಯಗಳಾದ ಒಂದು ಚರಂಡಿ ವ್ಯವಸ್ಥೆ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಒಂದು ವಿದ್ಯುತ್ ದಾರಿದೀಪದ ವ್ಯವಸ್ಥೆಗಳನ್ನು ನಾವು ಗ್ರಾಮ ಪಂಚಾಯತಿಯಿಂದ ನಿರೀಕ್ಷೆಯನ್ನು ಮಾಡಿರ್ತೇವೆ. ಸ್ಥಳೀಯವಾಗಿ ಗ್ರಾಮ ಪಂಚಾಯತ್ ಏನು ಮಾಡಬೇಕಂತ ಹೇಳಿದ್ರೆ ಇಂತಹ ಕಸವ ವಿಲಾರಿ ಮಾಡುವಂಥ ಕೆಲಸ ಸ್ಥಳೀಯ ಗ್ರಾಮ ಪಂಚಾಯತಿಯಿಂದ ಆಗಬೇಕು. ಒಂದು ಕರೆ ಇದೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ಪಿತ್ರೋಳಿಯಿಂದ ಗಣೇಶ್ ಕುಮಾರ್ ಅಂತ. ಹೇಳಿ ಸರ್. ಗಣೇಶ್ ಕುಮಾರ್ ಅಂತ. ಹೇಳಿ. ಉದ್ಯಾವರದಲ್ಲಿ ಸ್ವಚ್ಛತೆ ಇಲ್ಲದೆ ದುರ್ನಾತವನ್ನು ಬೀರ್ತಾ ಇದೆ. ಇದೇ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೇವೆ. ಏನ್ ಹೇಳ್ತೀರಿ ಸರ್? ಇದ್ರ ಬಗ್ಗೆ ಸಾಕಷ್ಟು ಹಲವಾರು ಬಾರಿ ಟಿವಿಯಲ್ಲಿ ವರದಿ ಆಗ್ತಾ ಇದೆ. ನಮ್ಮ ಪಿತ್ರೋಳಿ ಪರಿಸರದ ಬಗ್ಗೆ ವರದಿ ಆಗ್ತಾ ಉಂಟು, ಉದ್ಯಾವರ ಪರಿಸರದ ಬಗ್ಗೆ ವರದಿ ಆಗ್ತಾ ಉಂಟು. ಟೋಟಲ್ ಆಗಿ ಉದ್ಯಾವರ ಗ್ರಾಮ ಪಂಚಾಯತ್ ಒಂದು ಒಳ್ತು ಹೋದಂತ ಗ್ರಾಮ ಪಂಚಾಯತ್. ಪ್ರಮೋದ್ ಸುಮಾರ್ನವರವರು ಬಹಳಷ್ಟು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ರು. ಟಿವಿಯಲ್ಲಿ ಇದ್ರ ಬಗ್ಗೆ ಎಲ್ಲ ವರದಿಯನ್ನ ಮಾಡ್ತಾ ಇದ್ರು. ಜನರು ಆದಷ್ಟು ಇದ್ರ ಬಗ್ಗೆ ಎಚ್ಚೆತ್ಕೊಂಡಿದ್ರು. ಆದ್ರೂ ಕೂಡ ಇಲ್ಲಿಯ ಜನಪ್ರತಿನಿಧಿ ಏನಿದ್ದಾರೆ, ಈ ಓಟ ತಕೊಂಡೋಗಿ ಇದು ಮಾಡಿದವರು, ಅವರು ಅದ್ರಲ್ಲಿ ಇರೋದು ಬರೀ ಕಚಡಗಳು. ಅವ್ರಿಗೆ ಏನಾದ್ರು ಹಣ ಕೊಟ್ರೆ ಯಾರಾದ್ರು ಪಕ್ಕ ಬಂದು ಅಲ್ಲಿ ಹಾಜರಿದ್ದಾರೆ ನೋಡಿ. ಈಗ ಅವರು ಪ್ರಮೋದ್ ಹೇಳಿದ್ರು ಅವರು ಒಂದು ವಿಷಯ. ಮೊನ್ನೆ ಒಂದು ಸಭೆ ಕರೆದಿದ್ದಕ್ಕೆ ಜನ ಇಲ್ಲ ಅಂತೆ, ಮೆಂಬರ್ಸ್ ಇಲ್ಲ ಅಂತೆ. ಅವರಿಗೆ 1,000 ಕೊಡ್ತೇವೆ ಅಂತ ಹೇಳಿ ಕೂಡಲೇ ಬಂದು ಕೂತ್ಕೊಳ್ತಾರೆ. ಅಂತ ಕಚಡಗಳು ಇರುವುದು ನಮ್ಮ ಉದ್ಯಾವರ ಗ್ರಾಮ ಪಂಚಾಯತ್ ಇದ್ರಲ್ಲಿ. ಒಂದು ಉದ್ಯಾವರ ಗ್ರಾಮ ಪಂಚಾಯತ್ ನ ಅಭಿವೃದ್ಧಿ ಸಭೆಗೆ ಕರೆಯದಿದ್ದಕ್ಕೆ ಇದು ಬರೆದಿದ್ರೆ ಅಂತಹ ಜನಪ್ರತಿನಿಧಿಗಳು
ಮುಖ್ಯಮಂತ್ರಿಗಳು ಯಾಕೆ ನಿಲ್ಬೇಕು? ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಲಿಕ್ಕೆ ಆಗುದಿಲ್ಲ ಇವರಿಗೆ. ಇಂಥವರಿಗೆ ಯಾಕೆ ಬೇಕು ರಾಜಕೀಯ ಎಲ್ಲ? ಅಭಿವೃದ್ಧಿ ಮಾಡ್ಲಿಕ್ಕೆ ಆಗದಿದ್ದವರಿಗೆ ಯಾಕೆ ಬೇಕು ರಾಜಕೀಯ? ನಾವ್ ಹೇಳುದು ಇಷ್ಟೇ, ಇಂಥವರೆಲ್ಲ ಕೆಲಸ ಮಾಡ್ಲಿಕ್ಕೆ ಆಗದಿದ್ರೆ ದಯಮಾಡಿ ಅವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಲಿ. ಎಸ್, ಇದಕ್ಕೆ ಪರಿಹಾರಗಳನ್ನು ಏನು ಕಂಡುಕೊಳ್ಬೋದು ಸರ್? ಇಷ್ಟೊಂದು ದುರ್ನಾತ ಬೀರ್ತಾ ಇದೆ, ಈ ಪ್ರದೇಶವನ್ನು ಕೂಡ ನೀವು ನೋಡಿರ್ತೀರಾ, ಇದಕ್ಕೆ ಯಾವ ರೀತಿ ಪರಿಹಾರವನ್ನು ತೆಗೆದುಕೊಳ್ಬಹುದು ಸರ್? ನೋಡಿ, ಇದಕ್ಕೆ ಪಿಡಿ ಅವರಿಗೆ ಫುಲ್ ರೈಟ್ಸ್ ಇದೆ, ಅಧ್ಯಕ್ಷರಿಗೆ ರೈಟ್ಸ್ ಇದೆ, ಪಿಡಿ ಅವರಿಗೆ ರೈಟ್ಸ್ ಇದೆ. ಒಂದು ನೋಟಿಸ್ ಕೊಟ್ಟು ಒಂದು ಕೂಡಲೇ ಬಂದ್ ಮಾಡಿಸ್ಬಿಡಿ. ಯಾಕೆ ಆಗುದಿಲ್ವಾ? ಬೇರೆ ಪಂಚಾಯತಿಯಲ್ಲೆಲ್ಲ ಆಗ್ತಾ ಇಲ್ವಾ? ಇದು ಪಿಡಿ ಅವರು ಮಾಡಿಸ್ಬೇಕು, ಅಧ್ಯಕ್ಷರು ಮಾಡಿಸ್ಕೊಳ್ಬೇಕು. ಅದು ಇಷ್ಟೆಲ್ಲ ಗ್ರಾಮಸ್ಥರಿಂದ ಅಲ್ಲಿ ಊರಿನವರ ಕಡೆಯಿಂದೆಲ್ಲ ಇದು ಬಂದ್ರು ಕೂಡ ಇವ್ರು ಯಾಕೆ ಮಾಡುದಿಲ್ಲ? ಎಸ್ ಎಸ್, ಧನ್ಯವಾದಗಳು ಸರ್ ಸ್ಪಂದನ ಜೊತೆ ಮಾತಾಡಿದ್ದಕ್ಕೆ. ಎಸ್, ಈಗಾಗಲೇ ಅವರು ಹೇಳಿದ್ರು ಅಲ್ಲಿನ ಒಂದು ರಾಜಕೀಯ ಪರಿಸ್ಥಿತಿಗಳ ವಿಚಾರವಾಗಿ ಅವರು ಸಂಪೂರ್ಣವಾದಂಥ ಒಂದು ಚಿತ್ರಣವನ್ನು ಕೊಟ್ಟರು. ಅಲ್ಲಿ ದೊಡ್ಡ ದೊಡ್ಡ ರಾಜಕೀಯ ಮುಖಂಡರುಗಳಿದ್ರು ಕೂಡ ಪುಂಖಾನುಪುಂಖವಾಗಿ ಮಾತಾಡ್ತಾರೆ, ಅಷ್ಟು ಬಿಟ್ಟರೆ ಅಭಿವೃದ್ಧಿಯನ್ನು ಮಾಡೋ ನಿಟ್ಟಿನಲ್ಲಿ ಯಾರೂ ಕೂಡ ಕೆಲಸವನ್ನು ಮಾಡ್ತಾ ಇಲ್ಲ. ಒಂದು ದುಡ್ಡಿಗೋಸ್ಕರ ಅಭಿವೃದ್ಧಿಯನ್ನು ಬಲಿ ಕೊಡ್ತಾ ಇದ್ದಾರೆ ಅಂತ. ಖಂಡಿತ, ನಾನು ಈಗಾಗಲೇ ಹೇಳಿದೆ ಏನಂತ ಹೇಳಿದ್ರೆ, ಸ್ಥಳೀಯವಾಗಿ ಗ್ರಾಮ ಪಂಚಾಯತಿಯಿಂದ ನಾವು ಏನು ನಿರೀಕ್ಷೆ ಮಾಡ್ತೇವೆ ಅಂತೇಳಿ, ಅಂದರೆ ಆ ಒಂದು ಗ್ರಾಮವನ್ನು ಸ್ವಚ್ಛತೆಯನ್ನು ಕಾಪಾಡುವಂಥ ಕೆಲಸ ಸ್ಥಳೀಯವಾಗಿ ಗ್ರಾಮ ಪಂಚಾಯತ್ ಮಾಡಬೇಕಿದೆ. ಇಲ್ಲಿ ಏನಂತ ಹೇಳಿದರೆ, ಸ್ಥಳೀಯವಾಗಿ ಆ ಒಂದು ಪರಿಸರದವರ ಹತ್ರ ನಾನು ಮಾತಾಡಿದಾಗ, ನಿಮ್ಮ ಮನೆ ಬಾಗಿಲಿಗೆ ನಾವು ಟೆಂಪೋವನ್ನು ಕಳಿಸ್ತೇವೆ, ನೀವೊಂದು ಬಕೆಟಲ್ಲಿ ಆ ಒಂದು ಏನು ನಿಮ್ಮ ನಿತ್ಯ ಬಳಸಿದಂಥ ವಸ್ತುಗಳನ್ನು ಹಾಕಿ ನಾವು ಅದನ್ನು ತೆಕೊಂಡು ಹೋಗ್ತೇವೆ ಅಂತೇಳಿ. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ನಾವು ಆ ಒಂದು ಪರಿಸರದ ಪಂಚಾಯತ್ ಒಂದು ದಿವಸ ಗಾಡಿಯನ್ನು ಕಳಿಸಿದೆ ಅಂತೆ. ನಂತರ ಆ ಭಾಗದಲ್ಲಿ ಆ ಒಂದು ಯಾವುದೇ ಒಂದು ಕಸವನ್ನು ವಿಲೇವಾರಿ ಮಾಡುವಂಥ ವಾಹನ ಬರುವುದಿಲ್ಲ. ಇವರು ಮನೆಯಲ್ಲಿ ಎಷ್ಟು ದಿವಸ ಕಸವನ್ನು ಇಟ್ಕೊಳ್ಬಹುದು ಹೇಳಿ? ಕಸವನ್ನು ನಾವು ಎಷ್ಟು ದಿವಸ ಮನೆಯಲ್ಲಿ ಇಟ್ಕೊಳ್ಬಹುದು? ಅದನ್ನು ಇವರು ನೇರವಾಗಿ ಅದನ್ನು ಹೊರಗಡೆ ಹಾಕ್ಲೇಬೇಕಾಗಿದೆ. ಸ್ಥಳೀಯವಾಗಿ ಇವರಿಗೆ ಅನಿವಾರ್ಯತೆವಾಗಿದೆ ಈ ಒಂದು ತೋಡಿಗೆ ತಂದು ಬಿಸಾಡ್ತಾರೆ. ನಾವು ಈಗ ಏನು ಮಾತಾಡೋದು ಅಂತೇಳಿ, ಆ ಒಂದು ತೋಡನ್ನು ನಾವು ಕ್ಲೀನ್ ಮಾಡಿದ ನಂತರ ಆ ಒಂದು ಸ್ಥಳೀಯವಾಗಿ ಗ್ರಾಮ ಪಂಚಾಯತ್ ಏನು ಮಾಡ್ಬೇಕಂತೇಳಿ, ಸ್ಥಳೀಯ ಆ ಭಾಗದ ಎಲ್ಲರಿಗೆ ಒಂದೊಂದು ಬಕೆಟ್ ಕೊಡಬೇಕು. ಬಕೆಟಲ್ಲಿ ಅವರು ನಿತ್ಯ ಬಳಸಿದಂಥ ಏನು ತ್ಯಾಜ್ಯ ಇರ್ಬೋದು, ಇನ್ನಿತರ ಯಾವುದೇ ವಸ್ತುಗಳನ್ನು ಆ ಒಂದು ಬಕೆಟಲ್ಲಿ ಹಾಕಿ ಇವರು ವಾಹನ ಕಳಿಸಿದಾಗ ಆ ಒಂದು ಬಕೆಟಿಂದ ವಾಹನ ಅದನ್ನು ತೆಗೆದುಕೊಂಡು ಹೋದಾಗ ಬೇರೆ ಕಡೆ ಡಂಪ್ ಮಾಡ್ಬೋದು. ಆವಾಗ ಆ ಒಂದು ಭಾಗವನ್ನು ಸ್ವಚ್ಛತೆಯಾಗಿ ಮಾಡಿ ಇರ್ಬೋದು. ಅಂದರೆ ಸದಸ್ಯರು ಸ್ವಚ್ಛತೆಯ ಬಗ್ಗೆ ಬೇರೆ ವಿಷಯದ ಬಗ್ಗೆ ಚರ್ಚೆ ಮಾಡುವ ಬದಲು ಇಂತಹ ರಾಜಕೀಯವನ್ನು ಮಾಡಿಕೊಂಡು ಅವರು ದಿನ ದೂಡುವಂಥ ಅಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳು, ಅಂದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನೇರವಾಗಿ ನಾನು ಆ ಭಾಗದ ಜನಪ್ರತಿನಿಧಿಗಳನ್ನು ದೂರಿದೆ. ಯಾಕಂತ ಹೇಳಿದ್ರೆ, ಬಹಳಷ್ಟು ಉದ್ಯಮ ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗಿರುವಂಥ ಉದ್ಯಾವರ, ನಾವು ಆ ಭಾಗದ ರಸ್ತೆಯನ್ನು ಗಮನಿಸ್ಬೋದು. ಇಂತಹ ಏನು ಚರಂಡಿಯ ವ್ಯವಸ್ಥೆಗಳನ್ನು ಯಾವುದೇ ಅಭಿವೃದ್ಧಿ ಆಗೋದಿಲ್ಲ. ಕೇವಲ ರಾಜಕೀಯ ಸಂದರ್ಭದಲ್ಲಿ ಇವರು ರಾಜಕೀಯವನ್ನು ಮಾಡ್ಕೊಂಡು ಬರಬೇಕು, ಬೇರೆ ಸಂದರ್ಭದಲ್ಲಿ ತಮ್ಮ ಊರಿನ ಅಭಿವೃದ್ಧಿಯ ಬಗ್ಗೆ ಗಮನ ಹರಿಸಬೇಕು. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಎರಡೂ ಪಕ್ಷದವರು ಕೂಡ ಒಂದೇ ನಾಣ್ಯದ ಎರಡು ಮುಖಗಳಾಗಿದೆ. ಯಾಕೆ ಅಂತ ಹೇಳಿದ್ರೆ, ಕರೆ ಇದೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಿಮ್ಮ ಹೆಸರು? ನಾವು ಉದ್ಯಾವರದಿಂದ. ಹೇಳಿ ಸರ್, ಹೇಳಿ. ನಿಮ್ಮದೇ ಊರಿನ ವಿಚಾರವಾಗಿ ಮಾತಾಡ್ತಾ ಇದ್ವಿ, ಹೇಳಿ. ಹೌದು ಸರ್, ನಾವು ಸಹ ಅದೇ ವಠಾರದಿಂದ ಬರ್ತೇವೆ. ನಾವು ಈಗ ಈ ವಿಷಯವನ್ನು ಸೆಂಟ್ರಲ್ ಗವರ್ಮೆಂಟ್ ಅವರಿಗೆ ಅರ್ಜಿ ಹಾಕಿದ್ದೇವೆ. ಅಲ್ಲಿವರೆಗೆ ಅರ್ಜಿ ಹಾಕಿದ್ಮೇಲೆ ನಮ್ಗೆ ಅರ್ಜಿ ಇದು ಬಂತು, ರಿಪ್ಲೈ ಬಂತು. ಜಿಲ್ಲಾ ಪಂಚಾಯತ್ ಅವರು ನಿಮ್ಗೆ ಅದು ಮಾಡಿ ನಿಮ್ಗೆ ಆನ್ಸರ್ ಮಾಡ್ತಾರಂತ. ಇಷ್ಟರಲ್ಲೇ ಆಗ್ಲಿಲ್ಲ. ಮತ್ತೆ ಗ್ರಾಮ ಪಂಚಾಯತಿಯಲ್ಲಿ ಏನಾಗ್ತಾ ಉಂಟಂದ್ರೆ, ಅವರು ತುಂಬಾ ಒತ್ತಡದಲ್ಲಿದ್ದಾರೆ. ಏನು ಒತ್ತಡ ಸರ್ ಅವರಿಗೆ? ಹಣಕಾಸಿಂದ ಇರ್ಬೋದು ಅಥವಾ ಪೊಲಿಟಿಕಲಿ ಪ್ರೆಷರ್ ಇರ್ಬೋದು ಅವರ ಮೇಲೆ. ಯಾಕೆಂದ್ರೆ ಇದೊಂದು, ನಾವು ಮೊನ್ನೆ ಫೋನ್ ಮಾಡಿ ಅವ್ರ ಕೇಳಿದಕ್ಕೆ, ಅವರು 3 ಜನ ಅದಕ್ಕೆ ತುಂಬಾ ನೀರು ಬಿಡುವವರು 3 ತಿಂಗಳು ಟೈಮ್ ಕೇಳ್ತಿದ್ದಾರಂತೆ ಪಿಡಿಒ ಹತ್ರ. 3 ತಿಂಗಳು ಟೈಮ್ ಕೇಳಲಿಕ್ಕೆ ಕ್ಲಿಯರ್ ಗೊತ್ತಾಯ್ತಲ್ಲ ಅದು ಯಾರು ಬಿಟ್ಟದಂತ, ಅವರ ಮೇಲೆ ಆಕ್ಷನ್ ತಗೊಳ್ಬಹುದಲ್ಲ. ಅದು ಸರ್ಕಾರದ ಪ್ರಾಪರ್ಟಿ. ಒಬ್ರು ವೈಯಕ್ತಿಕವಾಗಿ ಅವರ ಲಾಭಕ್ಕಾಗಿ ಫ್ಲಾಟ್ ನಲ್ಲಿ ಎಷ್ಟು ಅವರಿಗೆ ಬರ್ತದೆ ಇನ್ಕಮ್, ಅದರಿಂದಾಗಿ ಅದು ಅಲ್ಲಿ ಇರುವವರೆಲ್ಲ ಲೋನ್ ನಲ್ಲಿ ಮನೆ ಮಾಡಿದವರು, ವೆರಿ ಪುವರ್, ದೇ ಕೆನಾಟ್ ರೀಚ್. ಅವರು ಅಲ್ಲಿವರೆಗೆ ಹೋಗುವಷ್ಟು ತಾಕತ್ತಿಲ್ಲ, ಅವರ ಹಣಕಾಸಿಲ್ಲ. ಅವರು ಎಲ್ಲಿವರೆಗೆ ಹೋಗ್ಬೋದು ಅಂದ್ರೆ ಗ್ರಾಮ ಪಂಚಾಯತ್ ವರೆಗೆ ಹೋಗ್ಬೋದು. ಅಲ್ಲಿ ಗ್ರಾಮ ಪಂಚಾಯತ್ ನಲ್ಲಿ ನಿನ್ನೆ ಒಂದು ಮೀಟಿಂಗ್ ಕರೆದಿದ್ರು. ಆ ಮೀಟಿಂಗ್ ಯಾರು ಸಹ ಬರ್ಲಿಲ್ಲ. ನಾನು ಫೋನ್ ಮಾಡಿ ನಿಮ್ಗೆ ಸ್ಪಂದನ ನ್ಯೂಸ್ ಅವರಿಗೆ ಸಹ ಫೋನ್ ಮಾಡಿ ಹೇಳಿದ್ದೆ, ನೀವು ಸಹ ಆ ಮೀಟಿಂಗ್ ಬರ್ಬೇಕು. ಅಲ್ಲಿ ಯಾರು ಅಬ್ಜೆಕ್ಷನ್ ಮಾಡ್ತಾರೆ ನಮ್ಗೆ ಗೊತ್ತಾಗ್ತದೆ, ಯಾರು ಅಬ್ಜೆಕ್ಷನ್ ಮಾಡು. ಅಲ್ಲಿ ರೂಲಿಂಗ್ ಪಾರ್ಟಿ ಅವ್ರು ಮಾಡ್ತಿದ್ದಾರೆ, ಅಪೋಸಿಷನ್ ಮಾಡ್ತಾರೆ ಅಂದ್ರೆ. ಇಲ್ಲಿ ಏನಾಗಿದೆ ಅಂದ್ರೆ, ಅಪೋಸಿಷನ್ ಅವ್ರು ಮತ್ತೆ ಇದು ರೂಲಿಂಗ್ ಇಬ್ಬರಿಗೂ ಸಹ ಹಣ ಬೇಕು ಅಷ್ಟೇ. ಹಣ ಬೇಕು ಅವರಿಗೆ. ಆದ್ರಿಂದ ಅವರಿಗೆ ಲಂಚ ಬರ್ತಾ ಉಂಟು. ಮತ್ತೆ ಅಲ್ಲಿ ಒಂದು ಕೋಳಿ ಅಂಗಡಿ ಉಂಟು, ಅಲ್ಲಿ ನಾಯಿಗಳು ಉಂಟಲ್ಲ. ಮೊನ್ನೆ ಒಬ್ಬ ವ್ಯಕ್ತಿಗೆ ನಾಯಿಗಳು ಓಡಿಸಿ ಹೋಗಿ ಎಲ್ಲ ಅಂಗಿಯೆಲ್ಲ ಹರಿದು ಹಾಕಿ ಅವನು
ನ್ಯಾಕೆಟ್ ಹೇಳಿ ಓಡಿ ಹೋಗ್ತಾ ಇದ್ದಾರೆ. ಅಂತ ಪರಿಸ್ಥಿತಿ ಉಂಟು ಅಲ್ಲಿ. ಆದ್ರೆ ಇಲ್ಲಿ ಏನಾಗ್ತದೆ ಅಂತಂದ್ರೆ ನೋಡಿ, ಈಗ ಮೋದಿ ಅವರ ಒಂದು ಕನಸು ಏನಂದ್ರೆ ಒಂದು ಭಾರತ ಒಂದು ಸ್ವಚ್ಛವಾಗಬೇಕು ಅಂತ. ಇವರು ಏನ್ ರಿಪೋರ್ಟ್ ಕೊಡ್ತಿದ್ದಾರೆ ಅವರಿಗೆ? ಇವರು ಟಿವಿಯಲ್ಲಿ ತೋರಿಸುವುದು ಮಾತ್ರ. ಈಗ ನೋಡಿ, ನಮ್ಮ ಪ್ರಮೋದ್ ಅವರಿದ್ದಾರಲ್ಲ, ಅವರ ಒಂದು ಶಕ್ತಿ ಮತ್ತು ನಮ್ಮ ವಾರ್ಡ್ ಮೆಂಬರ್ ಇವರು ಯಾರು ನಮ್ಮ ವಾರ್ಡ್ ಮೆಂಬರ್ ಇದ್ದಾರಲ್ಲ, ಅವರ ಒಂದು ಪ್ರಯತ್ನದಿಂದಾಗಿ ಇದು ಇಲ್ಲಿವರೆಗೆ ಬಂದಿದೆ. ಇದು ಈಗಿದು ಪ್ರಾಬ್ಲಮ್ ಅಲ್ಲ, ಇದು 8-9 ವರ್ಷದಿಂದ ನಡೀತಾ ಉಂಟು. ಯಾರಿಗೆ ಮೇಲೆ ಬರ್ಲಿಕ್ಕೆ ಬಿಡ್ತಾ ಇಲ್ಲ, ಒತ್ತಡಗಳ ಮೇಲೆ ಒತ್ತಡ. ಮತ್ತೆ PDO ಇದ್ದಾರಲ್ಲ, ಅವರು ದುರ್ಬಲರು. ಅವರಿಗೆ ಮತ್ತು ಅಲ್ಲಿಯ ಪಂಚಾಯತ್ ಪ್ರೆಸಿಡೆಂಟ್ ಇದ್ದಾರಲ್ಲ, ಅವರಿಗಿಂತ ಸಹ ದುರ್ಬಲ. ಅವರಿಗೆ ಪ್ರೆಷರ್ ಬರ್ತಾ ಉಂಟು. ಇಲ್ಲದ್ರೆ ನೋಡಿ, ಮೊನ್ನೆ ಈಗ ವೈಸ್ ಪ್ರೆಸಿಡೆಂಟ್ಗೆ ಫೋನ್ ಮಾಡಿ ಹೇಳಿದ್ದೆ, ನಾಳೆ ರಾತ್ರಿ ಸೋಮವಾರ ರಾತ್ರಿ ಮಾಡ್ತೇವೆ ಅಂತ. ಒಂದು ಮೀಟಿಂಗ್ ಅಲ್ಲಿ ಪಾಸ್ ಆದ ನಂತರ ಪುನೊಂದು ಮೀಟಿಂಗ್ ಮಾಡ್ಬೇಕಾದ್ರೆ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅವರು 3 ತಿಂಗಳು ಕೇಳ್ತಿದ್ದಾರೆ ನಿಮ್ಮ ಹತ್ರ ಮೇಲೆ ಅಲ್ಲವಾ? ಮತ್ತೆ 3 ತಿಂಗಳಲ್ಲಿ ಜನರು ಸಾಯುದ? 3 ತಿಂಗಳು ಅಲ್ಲಿ ನೋಡಿ, ಅಲ್ಲಿ ಮಕ್ಕಳೆಲ್ಲ ಮೇಲೆ ಹೊರಗೆ ಹೋಗಿಲ್ಲ. ಶಾಲೆಯ ಬಸ್ ಬರುವುದು ಮೇಲ್ ರೋಟಿಗೆ, ಅಲ್ಲಿ ನಿಂತ್ಕೊಳ್ಬೇಕು. ಅಲ್ಲಿ ಎಷ್ಟು ಸೊಳ್ಳೆ ಕಾಟಗಳಿವೆ. ನಮ್ಮ ಪ್ರಾಪರ್ಟಿ ಮೇಲೆ ನಾವು ಬಿಡ್ಬೇಕು. ನಮ್ಮ ಮನೆಯದ್ದು ಚರಂಡಿಯದ್ದು ನೀರು ಎಲ್ಲಿ ಹೋಗ್ಬೇಕು? ನಮ್ಮ ಇದ್ರಲ್ಲಿ ಹೋಗ್ಬೇಕಲ್ಲ, ಮಾಡಿ ಅದಕ್ಕೆ ಕೊಡ್ಬೇಕು. ಅದು ಸರ್ಕಾರದ ಮೇಲೆ ಕೊಟ್ರೆ ಅದು ಬೇರೆಯವರಿಗೆ ಅದರ ಇದು ಬೀಳುದಿಲ್ವಾ? ಮತ್ತೆ ನೋಡಿ, ಅವರು ಮೋದಿ ಅವರು ಎಷ್ಟೊಂದು ಪ್ರಯತ್ನ ಮಾಡ್ತಿರ್ತಾರೆ. ಇವರು ಈ ಒಂದು ದರ್ಜೆಯಲ್ಲಿ ಇವರು ಈ ರೀತಿ ಮಾಡುದು ಸರಿಯಾ? ಮತ್ತೆ ನೋಡಿ, ನಮ್ಗೆ ನೀವು ವೆರಿ ವೆರಿ ಥ್ಯಾಂಕ್ಸ್ಫುಲ್ ಸ್ಪಂದನ ಟಿವಿ. ನಿಮ್ಮ ಒಂದು ಇದರಿಂದಾಗಿ ಇಷ್ಟೊಂದು ಮೇಲೆ ಬಂತು. ಇಲ್ಲದ್ರೆ ಇಲ್ಲಿ ಜನರು ಯಾವ ಮೇಲೆ ಹೋಗುವಂತ. ಸ್ಪೆಷಲಿ ನಾನು ನಿಮ್ಮ ಅವರು ಪ್ರಮೋದ್ ಅವರಿದ್ದಾರಲ್ಲ, ಅವರಿಗೆ ನಾನು ವೆರಿ ವೆರಿ ಹಾರ್ಟ್ಲಿ ಡೀಪ್ಲಿ ವಿ ಆರ್ ಥ್ಯಾಂಕ್ಸ್ಫುಲ್ ಆಲ್ ದ ರೆಸಿಡೆಂಟ್ಸ್. ಇಲ್ಲದ್ರೆ ನಮ್ಗೆ ಖಂಡಿತವಾಗಿ ಇಲ್ಲಿವರೆಗೆ ಬರ್ಲಿಕ್ಕೆ ಆಗುವ ಯಾಕೆಂದ್ರೆ ಇವರು ಫೈನಾನ್ಷಿಯಲಿ ವೆರಿ ವೀಕ್ ಇಲ್ಲಿ ಅವರು. ಮತ್ತೆ ಅದು ಅಲ್ಲಿ ಹಣದ್ದು ಅಲ್ಲಿ ಪಂಚಾಯತ್ ನಲ್ಲಿ ಅವರಿಗೆ ಇದಿಲ್ಲ. ಅವರು ಆದಷ್ಟು ಬೇಗ ಹಣ ಮಾಡುವ ಒಂದೇ ಒಂದು ದೃಷ್ಟಿಯಿಂದ ಅವರು ಮಾಡ್ತಾ ಇದ್ದಾರೆ. ನೋಡಿ, ಈಗ ಹಾಗಾದ್ರೆ 1 ವಾರ ಅವರಿಗೆ ಟೈಮ್ ಕೊಡುವ ನಾವು ಮಾಡ್ಲಿ. ಅವರು ಇಲ್ಲ ಅಂದ್ರೆ 1 ವಾರದಲ್ಲಿ ಮಾಡುವುದಿಲ್ಲ ಅಂತ ಆದ್ರೆ ಅವರು ಲಂಚ ಮತ್ತೆ ಅವರ ಮೇಲೆ ಒತ್ತಡ ಇದೆ. ಈಗ ಎಷ್ಟು ದಿವಸ ಆಯ್ತು ನಿಮ್ಮ ಚಾನೆಲ್ ಅಲ್ಲಿ ಬಂದು? 1 ತಿಂಗಳಾಯ್ತು ಅಲ್ವಾ? ಒಂದು ತಿಂಗಳಿಂದ ನಾವು ಪ್ರಸಾರವನ್ನು ಮಾಡ್ತಾನೆ ಇದ್ದೇವೆ. ಒಂದು ಮೀಟಿಂಗ್ ಮಾಡಿದ್ರೆ ಅಂದ್ರೆ ಅದರಲ್ಲಿ ಮೀಟಿಂಗ್ ಅಲ್ಲಿ ಮೆಂಬರ್ ಬರ್ಲಿಲ್ಲ ಅಂತ ಅವರು ನೋಡಿ, ಮೆಂಬರ್ ಒಂದು ಬರ್ಲಿಲ್ಲ ಅಂದ್ರೆ ಒಂದು ಎಷ್ಟೊಂದು ಇದಲ್ಲ ಪಂಚಾಯತಿಗೆ. ಹೇಳಿದ್ರೆ ನಮ್ಮ ಈಗ ನೋಡೋ ಪ್ರಕಾರ ನೋಡಿದ್ರೆ ಈ ಕರ್ನಾಟಕದಲ್ಲಿ ಅತ್ಯಂತ ದುರ್ಬಲವಾದ ಪಂಚಾಯತ್ ಅಂದ್ರೆ ಉದ್ಯಾವರ ಗ್ರಾಮ ಪಂಚಾಯತ್. ಒಂದು ಮೀನು ಮಾರ್ಕೆಟ್ ಒಂದು ಪ್ರಾಬ್ಲಮ್ ಇತ್ತು. ಎಷ್ಟು ವರ್ಷದ ನಂತರ, ಒಂದು 25 ವರ್ಷದ ನಂತರ ಅವರು ಒಂದು ಸಾಲ್ವ್ ಮಾಡಿದ್ರು ಆ ಪ್ರಾಬ್ಲಮ್. ಅದೇ ಇದು ಸಹ ಈಗ ಅವರು ದಿನ ಕಳೀತಾ ಇದ್ದಾರೆ, ದಿನ ಕಳೀತಿದ್ರು. ಪಂಚಾಯತ್ ಇದು ಪ್ರೆಸಿಡೆಂಟ್ ದೇ ವಾಂಟ್ ಟು ಟೇಕ್ ದ ಡಿಸಿಷನ್. ಅವರಿಗೆ ಡಿಸಿಷನ್ ತೆಗಿಬೇಕಾದ್ರೆ ಅವರ ಗಂಡ ಅವರಿಗೆ ಹೆಲ್ಪ್ ಮಾಡ್ಬೇಕು, ಅವರು ಬಂದು ಮಾತಾಡ್ಬೇಕು ಅಂತ ಒಂದು ಪರಿಸ್ಥಿತಿ ಉದ್ಯಾವರ ಗ್ರಾಮ ಪಂಚಾಯತ್ ಅಲ್ಲಿ ಉಂಟು. ಹಾಗಾಗಿ ಇದರಲ್ಲಿ ನಿರೀಕ್ಷೆ ನನ್ಗೆ ತೋರುದಿಲ್ಲ ಇವರು ಕ್ಲೀನ್ ಮಾಡೋದು ಈವನ್. ಮತ್ತೆ ಅದು ಕ್ಲೀನ್ ಮಾಡಿದ್ಮೇಲೆ ಅಲ್ಲಿ ದಂಡೆ ಮತ್ತು ರಸ್ತೆಗೆ ಈ ನೀರು ಮಳೆಗಾಲದಲ್ಲಿ ಈ ಸರಿ ಎಲ್ಲರ ಮನೆ ಒಳಗೆ ಬಂದಿದೆ. ಅದು ದಂಡೆ ಕಟ್ಟುವ ಪರಿಸ್ಥಿತಿ ಇಲ್ಲ, ಇವನ್ ಕ್ಲೀನ್ ಮಾಡುವ. ನೀವು ಒಂದು ಇದು ಚಾನೆಲ್ ಇಂದ ಬಂದಿಂದ ಅವರೊಂದು ಆಶ್ವಾಸನೆ ಕೊಡ್ತಿದ್ದಾರೆ ಅಷ್ಟೇ. ನಮ್ಗೆ ಇದಿಲ್ಲ ಅವ್ರು ಮಾಡ್ತಾರೆ ಅಂತ ಖಂಡಿತವಾಗಿ ಒಂದು ಅನಿಸುದಿಲ್ಲ ಅವ್ರು ಮಾಡ್ತಾರೆ. ಅವ್ರು ಸರಿ ಮಾಡ್ಬೇಕು ಸರ್. ಅಲ್ಲಿ ತನಕ ನಾವು ಈ ಒಂದು ವರದಿಯನ್ನ ಮಾಡ್ತಾನೆ ಇರ್ತೇವೆ, ಅಲ್ಲಿ ತನಕ ನಮ್ಮ ಪ್ರಯತ್ನ ನಡೀತಾನೆ ಇರ್ತದೆ ಸರ್. ಧನ್ಯವಾದಗಳು. ಎಸ್ ವೀಕ್ಷಕರೇ, ನೀವೇ ನೋಡ್ತಾ ಇರುವಾಗ ಇದು ಉದ್ಯಾವರದ ಒಂದು ದುಸ್ಥಿತಿ. ಇದೇ ಕುರಿತಾಗಿ ನಾನು ಇನ್ನೂ ಮಾತಾಡ್ತೇನೆ. ಸ್ವಚ್ಛ ಭಾರತ್ ಅಂತಂದರೆ ಏನು ಅಂತಕ್ಕಂಥ ವಿಚಾರವಾಗಿ, ಅಂದರೆ ಉದ್ಯಾವರದಲ್ಲಿ ಅದನ್ನು ಪಾಲಿಸ್ತಾ ಇದ್ದಾರಾ, ಇಲ್ಲಿನ ಒಂದು ಜನಪ್ರತಿನಿಧಿಗಳು ಅದನ್ನು ಪಾಲಿಸ್ತಾ ಇದ್ದಾರಾ ಅಂತಕ್ಕಂಥ ವಿಚಾರವಾಗಿ ನಾನು ಮತ್ತೆ ಮಾತಾಡ್ತೇನೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ.
ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ನಾನು ಮಾತಾಡ್ತಾ ಇದ್ವಿ ಈ ಒಂದು ಉದ್ಯಾವರದ ಗ್ರಾಮ ಪಂಚಾಯಿತಿಯ ವಿಚಾರವಾಗಿ. ಕೇವಲ ಈ ಒಂದು ಸ್ವಚ್ಛತೆ ಅನ್ನತಕ್ಕಂಥದ್ದು ಉದ್ಯಾವರದ ಗ್ರಾಮ ಪಂಚಾಯಿತಿಗೆ ಮಾತ್ರ ಸೀಮಿತವಾಗಿಲ್ಲ. ಇದೇ ರೀತಿಯಲ್ಲಿ ಹಲವಾರು ಗ್ರಾಮ ಪಂಚಾಯಿತಿಗಳು ಇದೇ ರೀತಿಯಲ್ಲಿ ಕೊಳೆತು ನಾರ್ತಾ ಇದೆ. ಮೋದಿಯವರೊಂದು ಸ್ವಚ್ಛ ಭಾರತದ ಕಲ್ಪನೆ ಏನು ಅಂತಂದರೆ ಇಡೀ ದೇಶ ಸ್ವಚ್ಛತೆಯಿಂದ ಇರಬೇಕು. ಕೇವಲ ಒಂದು ದಿನ ಸ್ವಚ್ಛ ಭಾರತದ ಅಭಿಯಾನದ ದಿನ ಮಾತ್ರ ಸ್ವಚ್ಛತೆಯಿಂದ ಇರಬಾರ್ದು, ಈ ವರ್ಷದ ಪ್ರತಿ ದಿನವೂ ಕೂಡ ಸ್ವಚ್ಛತೆಯಿಂದ ಇರಬೇಕು ಅಂತಕ್ಕಂಥ ಅವರ ಕಲ್ಪನೆಗೆ ಇಲ್ಲಿ ನೋಡ್ತಾ ಹೋದರೆ ಈ ಒಂದು ಉದ್ಯಾವರ ಆಗಿರ್ಬೋದು ಅಥವಾ ಉಡುಪಿಯ ಕೆಲವು ಪ್ರದೇಶಗಳಾಗಿರ್ಬೋದು ಅಥವಾ ದೇಶದ ಹಲವು ಪ್ರದೇಶಗಳಾಗಿರ್ಬೋದು ಸ್ವಚ್ಛತೆಯನ್ನೇ ಕೂಡ ಕಂಡಿಲ್ಲ ಅಂತಕ್ಕಂಥ ವಿಚಾರಗಳು ಬೆಳಕಿಗೆ ಬಂದರೆ ಅಥವಾ ಮನಸ್ಸಿಗೆ ಬಂದರೆ ತುಂಬ ನೋವಾಗುತ್ತೆ. ನಮ್ಮದೇ ಒಂದು ಪ್ರದೇಶವನ್ನು ಸ್ವಚ್ಛತೆಯಿಂದ ಇಡಬೇಕಾದದ್ದು ನಮ್ಮ ಕರ್ತವ್ಯ. ಇದೇ ಕುರಿತಾಗಿ ನಾವು ಉದ್ಯಾವರದ ವಿಚಾರವನ್ನು ಇವತ್ತು ತೆಗೆದುಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ನಿಮ್ಮ ಊರಿನ ಕೆಲವು ಪ್ರದೇಶಗಳ ಇದೇ ರೀತಿಯಲ್ಲಿ ಕೊಳೆತು ನಾರ್ತಾ ಇದ್ದರೆ ಆ ವಿಚಾರವನ್ನು ಕೂಡ ನಾವು ಪ್ರಸ್ತಾಪವನ್ನು ಮಾಡ್ತೇವೆ. ಅದನ್ನು ಕೂಡ ಸರಿ ಮಾಡುವಂಥ ಒಂದು ಪ್ರಯತ್ನವನ್ನು ಸರಿ ಆಗುವವರೆಗೂ ಕೂಡ ನಾವು ಬಿಡೋದಿಲ್ಲ. ಅದೆಲ್ಲವನ್ನು ಕೂಡ ನಾವು ಮಾಡ್ತೇವೆ. ಯಾಕೆಂತಂದರೆ ಸ್ವಚ್ಛವಾದಂಥ ಒಂದು ಪ್ರದೇಶ ನಿರ್ಮಾಣ ಆಗಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾವು ಇವತ್ತು ದಿನ ಪಣ ತೊಟ್ಟಿದ್ದೇವೆ. ಇದೇ ಕುರಿತಾಗಿ ಈಗ ಉದ್ಯಾವರದ ವಿಚಾರವಾಗಿ ಮಾತಾಡ್ತೇನೆ. ನಿಮ್ಮ ಒಂದು ಅಭಿಪ್ರಾಯಗಳು ಏನಿದ್ರು ಕೂಡ ನೀವು ತಿಳಿಸ್ಬೋದು. ಎಸ್ ಪ್ರಮೋದ್ ಅವರೇ, ಈಗ ನೋಡ್ತಾ ಹೋದರೆ ಉದ್ಯಾವರದ ವಿಚಾರವಾಗಿ ಈಗಾಗಲೇ ಅವರು ಹೇಳಿರೋ ಹಾಗೆ ಇಲ್ಲಿನ ಒಂದು ಗ್ರಾಮ ಪಂಚಾಯಿತಿ ಸಂಪೂರ್ಣವಾಗಿ ದುರ್ಬಲವಾಗಿದೆ. ಅಂದರೆ ಜನಪ್ರತಿನಿಧಿಗಳ ಒಂದು ಕೈಗೊಂಬೆಯಾಗಿ ಅಥವಾ ಅಲ್ಲಿರ್ತಕ್ಕಂಥ ಪ್ರಭಾವಿ ವ್ಯಕ್ತಿಗಳ ಒಂದು ಕೈಗೊಂಬೆಯಾಗಿ ಅವರ ತಾಳಕ್ಕೆ ಕುಣಿತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಏನು ಖಂಡಿತ ನಾವು ಈಗಾಗಲೇ ನಾವು ಎರಡು ಕಾಲರ್ಸ್ ಹೇಳಿದ್ದಾರೆ. ಏನಂತ ಹೇಳಿದ್ರೆ ಉದ್ಯಾವರದಲ್ಲಿ ಏನು ನಡೀತದೆ ಅಂತ ಹೇಳಿದ್ರೆ ಸದಸ್ಯರದು ಯಾವುದು ನಡೆಯೋದಿಲ್ಲ, ಅವರು ಬೇರೆ ಉದ್ಯಮಿಗಳ ಕೈಗೊಂಬೆಯಾಗಿ ಕೆಲಸ ಮಾಡ್ತಾರೆ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಪ್ರತಿಯೊಂದು ಈಗ ನಾವು ನಿನ್ನೆ ಅಲ್ಲಿಯ ಸಭೆಯನ್ನು ನಾವು ಗಮನಿಸಿದಾಗ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ಇವರು ಸದಸ್ಯರು ತಮ್ಮ ಊರು ಸ್ವಚ್ಛವಾಗಿಡಬೇಕು, ಆ ಒಂದು ಏನು ಆ ಪರಿಸರವನ್ನು ಸ್ವಚ್ಛತೆಯಾಗಿ ಇಡಬೇಕು ಅಂತ ಹೇಳಿದ್ರೆ ನಿನ್ನೆ ಸಭೆಯಲ್ಲಿ ಭಾಗವಹಿಸಬೇಕಿತ್ತು. ಆ ಒಂದು ಏನು ತೋಡಿನ ಸ್ವಚ್ಛತೆಗೆ ಎಷ್ಟು ಹಣ ಇಟ್ಟಿದ್ದಾರೆ ಅದನ್ನು ಉಪಯೋಗಿಸಿಕೊಳ್ಳುವ ಹಾಗೆ ಆ ಒಂದು ಸ್ವಚ್ಛತೆ ಮಾಡಿ ಸ್ಥಳೀಯವಾಗಿ ಆ ಭಾಗದ ಜನರಿಗೆ ಒಂದು ಮಾಹಿತಿ ಕೊಡುವಂತಹ ಕೆಲಸ ಈ ಒಂದು ಸದಸ್ಯರಿಂದ ಒಟ್ಟಾಗಿ ಮಾಡಬೇಕಿತ್ತು. ಆದರೆ ನಿನ್ನೆ ಸಭೆಯಲ್ಲಿ ಕರೆದು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ಸಂಪಿಗೆನಗರ ಅಂತ. ಎಸ್ ಹೇಳಿ ಸರ್. ಉದ್ಯಾವರದ ವಿಚಾರವಾಗಿ ಅಲ್ಲಿರ್ತಕ್ಕಂಥ ಒಂದು ದುಸ್ಥಿತಿಯ ವಿಚಾರವಾಗಿ ಮಾತಾಡ್ತಾ ಇದ್ವಿ. ನಿಮ್ಮ ಒಂದು ಅಭಿಪ್ರಾಯಗಳನ್ನು ಹೇಳಿ. ನಾನು ರುಡಾವತ್ ಮಾತಾಡೋದು, ಸಂಪಿಗೆನಗರ ಅಂತ. ಹೇಳಿ ಹೇಳಿ ಸರ್. ಸರ್, ಈಗ ತಾನೇ ಇಬ್ರು ಕಾಲ್ ಮಾಡಿದ್ರು ಸ್ಪಂದನ ಟಿವಿಗೆ, ನೋಡ್ತಾ ಇದ್ದೆ. ಅವ್ರು ಹೇಳಿದ ವಿಚಾರ ನಿಜ. ಆದ್ರೆ ಇವಾಗ ಸ್ವಚ್ಛ ಭಾರತ ಅಂತ ಹೇಳ್ತಾರೆ, ಪ್ಲಾಸ್ಟಿಕ್ ನಿಷೇಧ ಅಂತ ಹೇಳ್ತಾರೆ, ಪ್ಲಾಸ್ಟಿಕ್ ಕಂಪನಿಗಳೆಲ್ಲ ಅಳಿವಿನಂಚಿನಲ್ಲಿವೆ. ಆದ್ರೂ ಉದ್ಯಾವರ ಹಾಗೆ ಉಡುಪಿ ಎಲ್ಲಾ ಪರಿಸರದಲ್ಲಿ ಪ್ಲಾಸ್ಟಿಕ್ ಗಳು ನಿರಾಂತಕವಾಗಿ ಅಂಗಡಿಗಳಲ್ಲಿ ದೊರೆಯುತ್ತವೆ. ಇದಕ್ಕೆ ಒಂದು ಕಡಿವಾಣವೇ ಇಲ್ಲ. ಆ ಪ್ಲಾಸ್ಟಿಕ್ ಅನ್ನು ಇವರು ತಂದು ಯೂಸ್ ಮಾಡಿ ಅವರು ತೋಡಿಗೆ ಎಸೆಯುತ್ತಾರೆ. ತೋಡಿ ಇರುವುದು ನಿಜವಾಗ್ಲೂ ನೀರ್ ಹೋಗ್ಲಿಕ್ಕೆ, ಚರಂಡಿ ಇರುವುದು ನೀರ್ ಹೋಗ್ಲಿಕ್ಕೆ. ಅದ್ರಲ್ಲಿ ಇವರು ಕಸ ಬಿಸಾಡಿದ್ರೆ ಅದು ಕಸ ನೀರ್ ತಾನೇ ಬ್ಲಾಕ್ ಆಗುದು. ಸ್ವಚ್ಛ ಭಾರತದಲ್ಲಿ ಸಾರ್ವಜನಿಕರಿಗೆ ಇದರ ಕಾಳಜಿ ಇಲ್ಲ ಅಂದ್ರೆ ಸ್ವಚ್ಛ ಭಾರತ ಅಭಿಯಾನ ವ್ಯರ್ಥವಾಗುತ್ತೆ. ಅಲ್ಲಿ ಸ್ವಚ್ಛ ಭಾರತ ದಿವಸ ಮಾತ್ರ ಸಾರ್ವಜನಿಕರು ಸ್ವಚ್ಛ ಭಾರತ ಅಂತ ಎಲ್ಲಾ ಕಡೆ ಸ್ವಚ್ಛ ಮಾಡುತ್ತಾ ಇರ್ತಾರೆ, ಮಿಕ್ಕಿ ದಿವಸ ಪುನಃ ಅದೇ ರಿಪೀಟ್ ಮಾಡ್ತಾರೆ. ಸೊ ಇಂತ ಕೆಲಸ ಮಾಡಿದ್ರೆ ಸ್ವಚ್ಛ ಭಾರತ ಆಗ್ಲಿ ಯಾವುದೇ ಕಾನೂನು ಕಾರ್ಯಕ್ರಮ ಆಗ್ಲಿ ಅದು ವಿಫಲವಾಗುವುದರಲ್ಲಿ ಸಂದೇಹವೇ ಇಲ್ಲ. ಖಂಡಿತ ಸರ್, ಖಂಡಿತ. ಎಸ್, ಧನ್ಯವಾದಗಳು ಸರ್ ಸ್ಪಂದನ ಜೊತೆ ಮಾತಾಡಿದ್ದಕ್ಕೆ. ಈಗಾಗಲೇ ಮಾತಾಡ್ತಾ ಇದ್ವಿ ಕೈಗೊಂಬೆಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಲ್ಲಿನ ಒಂದು ಗ್ರಾಮ ಪಂಚಾಯತಿ ಮತ್ತು ಜನಪ್ರತಿನಿಧಿಗಳು ಅಂತ. ಖಂಡಿತ ನಾವು ಈಗಾಗಲೇ ನಾನು ಅದನ್ನೇ ಪ್ರಸ್ತಾವ ಮಾಡ್ತಿದ್ದೆ. ಯಾಕಂತ ಹೇಳಿದ್ರೆ ಎಲ್ಲ ಸದಸ್ಯರು ಅಂದ್ರೆ ಒಂದು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ರಾಜಕೀಯ ಅಂತ ಹೇಳಿದ್ರೆ, ತದನಂತರ ಅಲ್ಲಿ ಎಲ್ಲ ಸದಸ್ಯರು ಒಟ್ಟು ಸೇರಿ ಇಂತಹ ಸಮಸ್ಯೆಗಳನ್ನು ನಾವು ಅವರ ಗಮನಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ನಾವು ಸ್ಪಂದನ ವಾಹಿನಿ ಅವರ ಗಮನಕ್ಕೆ ತರುವಂತಹ ಕೆಲಸವನ್ನು ನಾವು ಮಾಡಿದ್ದೇವೆ. ತದನಂತರ ಆದರೂ ಕೂಡ ಆ ಭಾಗಕ್ಕೆ ಭೇಟಿ ನೀಡಿ ಅದನ್ನು ಸ್ವಚ್ಛತೆ ಮಾಡುವಂತಹ ಕೆಲಸ ಇವರಿಂದ ಆಗಬೇಕಾಗಿತ್ತು. ಸ್ಥಳೀಯವಾಗಿ ಆ ಭಾಗದ ಇರ್ಬೋದು, ಆ ಒಂದು ರಸ್ತೆಯಲ್ಲಿ ಮುಖ್ಯ ರಸ್ತೆಯಲ್ಲಿ ನಡ್ಕೊಂಡು ಹೋಗುವ ಸಾರ್ವಜನಿಕರು ದಿನನಿತ್ಯ ಒಂದಲ್ಲ ಒಂದು ಸಮಸ್ಯೆಯನ್ನು ಅವರು ಅನುಭವಿಸ್ತಾರೆ. ಯಾಕಂತ ಹೇಳಿದ್ರೆ ಅಲ್ಲಿ ಸ್ಥಳೀಯವಾಗಿ ಮಾಂಸದ ಅಂಗಡಿ ಇರ್ಬೋದು, ಅಲ್ಲಿ ನಾಯಿಗಳ ಕಾಟ ಇದೆ, ರಸ್ತೆಯಲ್ಲಿ ಸಂಚಾರ ಮಾಡುವಂತಹ ವಾಹನ ಸವಾರಿಗೂ ಕೂಡ ಕಷ್ಟ ಆಗ್ತದೆ. ಅವರಿಗೆಲ್ಲ ಈಗಾಗಲೇ ಅವರಿಗೆ ನೋಟಿಸ್ ನೀಡಿದ್ದಾರೆ ಅಂತ ಏನು ಹೇಳಿದ್ದಾರೆ. ನೋಟಿಸ್ ನೀಡಿದ್ರೂ ಕೂಡ ಅವರ ಏನು ನೀರು ಬಿಡುವಂತಹ ಕೆಲಸವನ್ನು ಅವರು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಪಂಚಾಯತ್ ಸದಸ್ಯರು ಅವರಿಗೆ ಎದುರ್ತಿದ್ದಾರಾ
ಅಲ್ಲ, ಇವರು ಅವರಿಗೆ ಎದುರು ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಮುಖ್ಯವಾಗಿ ಏನು ಗಮನಿಸೋದು, ನಮ್ಮ ಒಂದು ಉದ್ದೇಶ ಒಂದೇ ಏನಂತ ಹೇಳಿದ್ರೆ ಆ ಭಾಗವನ್ನು ಸ್ವಚ್ಛತೆಯನ್ನು ಮಾಡಬೇಕಾಗಿದೆ. ಆದ್ರಿಂದ ಸ್ಥಳೀಯವಾಗಿ ಆ ಒಂದು ಗ್ರಾಮ ಪಂಚಾಯತ್ನ ಸದಸ್ಯರು ಮತ್ತೆ ಅದೇ ರೀತಿಯಾಗಿ ಗ್ರಾಮಸ್ಥರು ಕೂಡ ಅವರೊಂದಿಗೆ ಕೈ ಜೋಡಿಸಬೇಕಾಗಿದೆ. ಯಾಕಂತ ಹೇಳಿದ್ರೆ ಮನೆಯನ್ನು ಸ್ವಚ್ಛತೆ ಮಾಡಿ ನಾವು ನಮ್ಮ ಗ್ರಾಮವನ್ನು ಹಾಳು ಮಾಡುವಂಥ ಕೆಲಸ, ಕೆಡಿಸುವಂಥ ಕೆಲಸವನ್ನು ನಾವು ಮಾಡಬಾರ್ದು. ಇಲ್ಲಿ ಈಗ ಆದದ್ದು ಅಷ್ಟೇ. ಯಾಕಂತ ಹೇಳಿದ್ರೆ ಸ್ಥಳೀಯವಾಗಿ ಗ್ರಾಮ ಪಂಚಾಯತ್ ಕೂಡ ಪರವಾನಿಗೆ ಕೊಡುವಾಗ ಅವರು ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ, ನಿಮ್ಮ ಕಸದ ಇಲಾವರಿ ಇರ್ಬೋದು, ಇನ್ನು ನೀರಿನ ನಿಮ್ಮ ಟಾಯ್ಲೆಟ್ ನೀರಿನ ಅದಕ್ಕೆಲ್ಲ ಒಂದು ಅಲ್ಲಿ ಅವರ ಲೈಸೆನ್ಸ್ ಕೊಡುವಾಗಲೇ ಅವರಿಗೆ ಮನವಿಯನ್ನು ಮಾಡಿರ್ತಾರೆ, ಅದನ್ನೆಲ್ಲ ನೀವು ಮಾಡಬೇಕು ಅಂತೇಳಿ. ಆದರೆ ಸ್ಥಳೀಯವಾಗಿ ಆ ಭಾಗದಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ನಿರ್ಮಾಣ ಆಗ್ತದೆ. ಅಲ್ಲಿ ಸಾಕಷ್ಟು 40ರಿಂದ 50 ಮನೆಗಳಿರ್ತದೆ. ಒಂದು ಫ್ಲ್ಯಾಟಲ್ಲಿ ಅಷ್ಟು ಮನೆಗಳಿರ್ತದೆ. ಆ ಒಂದು ಅಷ್ಟು ಮನೆಯವರ ಕಸವನ್ನು ಬಿಸಾಡಲಿಕ್ಕೆ ಅಲ್ಲಿ ವ್ಯವಸ್ಥೆಯನ್ನು ಸ್ಥಳೀಯವಾಗಿ ಮಾಡಿರುವುದಿಲ್ಲ. ಅಂಥ ಒಂದು ತೊಂದರೆಯನ್ನು ಇಲ್ಲಿ ಅನುಭವಿಸ್ತಿದ್ದಾರೆ. ಕಸವನ್ನು ಆ ಒಂದು ಏನು ಭಾಗದಲ್ಲಿ ಆ ತೋಡಿಗೆ ನಾವು ತಂದು ಬಿಸಾಡಬೇಕು ಅಂತೇಳಿ ಅವರು ಅನಿಸ್ಕೊಂಡಿದ್ದಾರೆ. ಆದರೆ ಸ್ಥಳೀಯವಾಗಿ ಗ್ರಾಮ ಪಂಚಾಯತ್ ಇದನ್ನು ಸರಿಯಾಗಿ ವ್ಯವಸ್ಥಿತವಾಗಿ ಇದನ್ನು ಮಾಡಬೇಕಿತ್ತು. ಆದರೆ ಗ್ರಾಮ ಪಂಚಾಯತ್ ಇಷ್ಟರ ತನಕ ಆ ಬಗ್ಗೆ ಗಮನ ಹರಿಸಿಲ್ಲ. ಮತ್ತು ಇನ್ನೊಂದು ನೋಡೋದಾದರೆ, ಒಂದು ಉದ್ಯಾವರದ ಒಂದು ಪ್ರದೇಶವನ್ನು ನೋಡೋದಾದರೆ ಸಾಲು ಸಾಲಾಗಿ ರಾಜಕೀಯ ಮುಖಂಡರುಗಳನ್ನು ಕಾಣ್ಬೋದು. ಅದೇ ರೀತಿಯಲ್ಲಿ ಶಾಸಕರ ಜೊತೆ ಅವ್ರ ಜೊತೆ ಒಂಥರ ಅವಿನಾಭಾವವಾದಂಥ ಒಂದು ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಅದೆಲ್ಲವೂ ಕೂಡ ಒಂದು ಫೋಟೋಗೋಸ್ಕರ ಮಾತ್ರ ಸೀಮಿತವ ಅಂತ, ಅಂದರೆ ಅವರಿಂದ ಒಂದು ಅನುದಾನಗಳನ್ನು ತೆಗೆದುಕೊಂಡು ಬಂದು ಇವಾಗ ಉದ್ಯಾವರದಕ್ಕೆ ಹಾಕಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಯಾವ ಮನಸ್ಥಿತಿಯೂ ಕೂಡ ಇಲ್ಲಿನ ಜನಪ್ರತಿನಿಧಿಗಳಿಗೆ ಇಲ್ಲ. ಖಂಡಿತ ನಾನು ಈಗಾಗಲೇ ಹೇಳಿದ ಹಾಗೆ, ಯಾಕಂತ ಹೇಳಿದ್ರೆ ಆ ಒಂದು ಉದ್ಯಾವರ ಅಂತ ಹೇಳಿದ್ರೆ ಉದ್ಯಾವರದಲ್ಲಿ ಇದ್ದಷ್ಟು ಸಂಘ ಸಂಸ್ಥೆ ಯಾವ ಕಡೆ ಇಲ್ಲ. ಮತ್ತೆ ಅಲ್ಲಿ ಎಷ್ಟು ರಾಜಕೀಯ ಮುಖಂಡರು, ಎಲ್ಲರೂ ರಾಜಕೀಯ ಮುಖಂಡ್ರೆ ಆ ಒಂದು ಭಾಗದಲ್ಲಿರುವಂತ, ಅಂದ್ರೆ ಎರಡೂ ಪಕ್ಷದಲ್ಲಿ ನಾನು ಹೇಳ್ತೇನೆ, ಅಂದ್ರೆ ಎರಡೂ ಪಕ್ಷದಲ್ಲಿ ಕೂಡ ಅವರು ನಾಯಕರೇ. ಆದ್ರೆ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ತಮ್ಮ ಮುಖಂಡರ ಹತ್ರ ಅವರು, ಅಂದ್ರೆ ತಮ್ಮ ಶಾಸಕರ ಹತ್ರ ಆ ಒಂದು ಕೆಲಸವನ್ನು ಮಾಡಿಸ್ಬೋದು. ಯಾಕಂತ ಹೇಳಿದ್ರೆ ಇವರು ಹತ್ತಿರದ ಸಂಬಂಧವನ್ನು ಅವರ ಶಾಸಕರೊಟ್ಟಿಗೆ ಇಟ್ಕೊಂಡಿದ್ದಾರೆ. ಈಗ ಸ್ಥಳೀಯವಾಗಿ ಈಗ ನಾವು ಹೇಳುವುದಂದ್ರೆ ಅಲ್ಲಿ ಬಿಜೆಪಿಯ ಶಾಸಕರಿರ್ಬೋದು, ಅವರ ಹತ್ರ ಅನೇಕ ಶಾಸಕರು ಇದ್ದಾರೆ, ಉತ್ತಮ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಅವರ ಹತ್ರ ಕೂಡ ಅವರ ಅನುದಾನವನ್ನು ತಂದು ಕೂಡ ಅದನ್ನು ಮಾಡ್ಬೋದಿತ್ತು. ಆದರೆ ಈಗಾಗಲೇ ಅದಕ್ಕೆ ಪಂಚಾಯತಲ್ಲಿ ಈಗಾಗಲೇ ಅವರು ಮೊನ್ನೆ ನಾವು ಪಿ ಡಿ ಅವರ ಹತ್ರ ಮಾತಾಡಿಸಿದವರು ಹೇಳಿದ್ರು, ನಾವು ಈಗಾಗಲೇ ಅದಕ್ಕೆ ಹಣವನ್ನು ಇಟ್ಟಿದ್ದೇವೆ ಅಂತೇಳಿ. ಆದರೆ ಹಣ ಇಟ್ಟವನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಇಷ್ಟು ದಿನಗಳ ಹಿಡಿತದೆ ಅಂತ ಹೇಳಿದ್ರೆ ನಿಧಾನಗತಿಯಲ್ಲಿ ಇವರು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಸ್ಥಳೀಯವಾಗಿ ಆ ಒಂದು ಭಾಗದಲ್ಲಿ ಯಾರೆಲ್ಲ ನೀರು ಬಿಡ್ತಾರೆ ಅವರ ಹತ್ರ ಇವರೆಲ್ಲ ಹೊಂದಾಣಿಕೆ ಮಾಡಿಕೊಂಡು ಅವರಿಗೆಲ್ಲ ಸಮಾಧಾನ ಪಡಿಸಿ ನಂತರ ಈ ಒಂದು ಕೆಲಸಕ್ಕೆ ಇಳಿತಾರ ಏನೂ ಗೊತ್ತಿಲ್ಲ. ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಆ ಒಂದು ಸ್ವಚ್ಛತೆಯನ್ನು ಇವರು ಶೀಘ್ರವಾಗಿ ಮಾಡಬೇಕಿತ್ತು. ಆದರೆ ಇಷ್ಟರ ತನಕ ನಾವು ಅದನ್ನು ಪ್ಲಾಸ್ಟಿಕ್ ಇರ್ಬೋದು, ಅಲ್ಲಿಯ ತ್ಯಾಜ್ಯಗಳನ್ನು ಇರ್ಬೋದು, ಯಾವುದೇ ಒಂದು ಮುಟ್ಟುವಂಥ ಕೆಲಸ ಸ್ಥಳೀಯವಾಗಿ ಗ್ರಾಮ ಪಂಚಾಯತ್ ಮಾಡಲಿಲ್ಲ. ಸರ್, ಒಂದು ಕರೆ ಇದೆ. ಎಸ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಿಮ್ಮ ಹೆಸರು? ಸರ್, ನಾವು ಪಿತ್ರೋಡಿಯಿಂದ ಅನುರಾಜ್ ಅಂತ. ಎಸ್, ಹೇಳಿ ಸರ್. ನಿಮ್ಮದೇ ಒಂದು ಉದ್ಯಾವರದ ವಿಚಾರವಾಗಿ ಮಾತಾಡ್ತಾ ಇದ್ವಿ, ಹೇಳಿ. ಹೌದು ಸರ್, ನೋಡ್ತಿದ್ದೆ. ಇದು ಎಂತ ಗೊತ್ತಲ್ಲ, ನಮ್ದು ಪಿತ್ರೋಡಿಯಲ್ಲಿ ಒಂದು ಕೆರೆ ಇತ್ತು, ಅದ್ರಲ್ಲಿ ಎಲ್ಲ ಮನೆಯವರು ಬಂದು ಅಲ್ಲಿ ಕಸ ಹಾಕ್ತಿದ್ರು. ನಾವು ಪಂಚಾಯತಿಗೆ ಒಂದು 25-30 ಜನ ಲೋಕಲ್ ಎಲ್ಲ ಸೈನ್ ಹಾಕಿ ಕೊಟ್ರೆ, ಮತ್ತೆ ಅದನ್ನು ಅವರಿಗೆ ಲೆಟರ್ ಬರೆದು ಅವರಿಗೆ ಸಹ ಕೊಟ್ಟೆ. ಅಲ್ಲಿಂದ ಸೀದಾ ಇಲ್ಲಿ ಶಂಕರ್ಪುರ ಹತ್ರ ಒಂದು ಆರೋಗ್ಯ ಇಲಾಖೆ ಅಂತ ಉಂಟು, ಅಲ್ಲಿಗೆ ಸಹ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ. ಇನ್ನೂ ಸಹ ಆಕ್ಷನ್ ಯಾರು ಕೂಡ ತಗೊಳ್ಳಿಲ್ಲ. ಇದೇ ನಾವು ಉದ್ಯೋಗದಲ್ಲಿ ಹೇಗೆ ನೋಡ್ತಿದ್ದೇವೆ ಅದೇ ತರ ಇಲ್ಲಿ ಪಿತ್ರೋಡಿಯಲ್ಲಿ ಬರುವಾಗ ಪೋಸ್ಟ್ ಆಫೀಸ್ ಹತ್ರ ಒಂದು ಸಣ್ಣ ಒಂದು ಕೆರೆ ಉಂಟು, ಅದು ಕಸ ತುಂಬಿಯೇ ಮುಚ್ಚಿ ಹೋಗಿದೆ. ಕೈ ಆಗ್ತದೆ ಬಿಸಿಲಿಗೆ. ಮಳೆಗಾಲದಲ್ಲಿ ಅಲ್ಲಿ ಫುಲ್ ಸೊಳ್ಳೆಗಿಲ್ಲೆ ಅದೆಲ್ಲ ಜಾಸ್ತಿ ಆಗಿ ಬರ್ತಾ ಉಂಟು ಅಲ್ಲಿಂದ. ನಾವು ಇಲ್ಲಿಂದ ಒಂದು 5-6 ಜನ ಫ್ರೆಂಡ್ ಎಲ್ಲ ಹೋಗಿ ಅವ್ರ ಹತ್ರ ಹೇಳಿದ್ದೆ, ಪಂಚಾಯತಿಯಲ್ಲಿ ಮತ್ತೆ ಕಾಪು ಇಲ್ಲಿ ಆರೋಗ್ಯ ಇಲಾಖೆಯಲ್ಲಿ. ಎಂತ ಇಲ್ಲಿ ತನಕ ಯಾರು ಕ್ರಮ ಕೈಗೊಳ್ಳಿಲ್ಲ ಅದರ ಬಗ್ಗೆ. ಎಸ್, ಈ ಕುರಿತಾಗಿ ನಾವು ಕೂಡ ಪ್ರಯತ್ನವನ್ನು ಮಾಡ್ತೇವೆ. ನಿಮ್ಮ ಒಂದು ಪಿತ್ರೋಡಿಗೆ ಬಂದು ಅಲ್ಲಿನ ಒಂದು ಪರಿಸ್ಥಿತಿಯನ್ನು ಗಮನಿಸಿ ಅದನ್ನು ಕೂಡ ನಾವು ವರದಿಯನ್ನು ಬಿತ್ತರಿಸ್ತೇವೆ ಸರ್. ಧನ್ಯವಾದಗಳು. ಖಂಡಿತ ಈಗಾಗಲೇ ಮಾತಾಡ್ತಿದ್ವಿ. ಯಾಕಂತ ಹೇಳಿದ್ರೆ ಉದ್ಯಾವರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಹೊಂದಿದೆ, ಆ ಊರು ಅಭಿವೃದ್ಧಿ ಹೊಂದಿದೆ ಅಂತೇಳಿ ನಾವು ಈಗಾಗಲೇ ಮಾತಾಡ್ತಿದ್ವಿ. ಆದರೆ ಅಲ್ಲಿ ಏನು ಅಭಿವೃದ್ಧಿ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ಈಗಾಗಲೇ ನಾನು ಹೇಳಿದಾಗೆ ಮುಖ್ಯವಾಗಿ ಗ್ರಾಮ ಪಂಚಾಯತಿನ ಕೆಲಸ ಇರೋದಂತೇಳಿ ಕಸ ಇಲಾವರಿ ಮಾಡುವಂಥದ್ದು. ಅಲ್ಲಿಯ ಏನು ಸ್ಥಳೀಯವಾಗಿ ಏನು ಜನರು ಇರ್ತಾರೆ ಅದನ್ನು ಅವರ ಬೇಡಿಕೆ ಇರುವುದು ಅಷ್ಟೇ, ಕಸ ಇಲಾವರಿ ಮಾಡುವಂಥ ಕೆಲಸವು ಗ್ರಾಮ ಪಂಚಾಯತಿಂದ ಆಗಬೇಕಾದ್ರೆ. ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈಗಾಗಲೇ ನಮಗೇನೋ ಸದಸ್ಯರೊಬ್ಬರು ನನಗೆ ಹೇಳಿದರು, ಸಾಕಷ್ಟು ಬಕೆಟ್ಗಳು ಬಂದಿದೆ ಪಂಚಾಯತ್ಗೆ, ಆದರೆ ಯಾರಿಗೆ ಕೊಡುವಂಥ ಕೆಲಸ ಪಂಚಾಯತ್ ಮಾಡಲಿಲ್ಲ ಅಂತೇಳಿ. ಆದರೆ ಏನಾಗಿದೆ ಇಲ್ಲಿ ಆ ಒಂದು ಏನು ಕಸ ವಿಲೇವಾರಿಗೂ ಕೂಡ ಅವರಲ್ಲಿ ಯೋಜನೆಗಳಿದೆ, ಆದರೆ ಅದನ್ನು ವ್ಯವಸ್ಥೆಯನ್ನು ಇವರು ಮಾಡ್ತಾ ಇಲ್ಲ. ಆದರೆ ನಾವು ಇಲ್ಲಿ ಗಮನಿಸಬೇಕಂತ ಹೇಳಿದರೆ ಸ್ಥಳೀಯವಾಗಿ ಪಂಚಾಯತ್ ಈಗ ಆ ಒಂದು ಏನು ಕಸ ವಿಲೇವಾರಿ ಬಗ್ಗೆ ಯೋಜನೆಗಳನ್ನು ತರಬೇಕಾಗಿದೆ. ನಾವು ಬೇರೆ ಗ್ರಾಮ ಪಂಚಾಯತ್ಗಳನ್ನು ಕೆಲವು ನೋಡ್ತೇವೆ, ಅವರು ತಮ್ಮ ಗ್ರಾಮವನ್ನು ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅಂದರೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ದಿನನಿತ್ಯ
ಕಸವನ್ನು ವಿಲೇವಾರಿ ಮಾಡಲಿಕ್ಕೆ ಅಂದರೆ ಸ್ಥಳೀಯವಾಗಿ ಆ ಭಾಗದ ಜನರಿಗೆ ಒಂದು ಅದೇ ಬಕೆಟ್ಗಳನ್ನು ನಾನು ಈಗಾಗಲೇ ಹೇಳಿದಾಗೆ ಬಕೆಟ್ ಕೊಟ್ಟು ತಮ್ಮ ತ್ಯಾಜ್ಯವನ್ನು ವಿಲೇವಾರಿ ಮಾಡುವಂಥ ಕೆಲಸ ಈ ಒಂದು ಸ್ಥಳೀಯವಾಗಿ ಗ್ರಾಮ ಪಂಚಾಯತ್ ಮಾಡ್ತಾ ಇದೆ. ಅದಕ್ಕೆ ಬೇಕಾದ ವಾಹನಗಳು ಸ್ಥಳೀಯ ದಾನಿಗಳಿಂದ ಸಹಕಾರದಿಂದ ಅದನ್ನು ಮಾಡ್ಬೋದು. ಈಗಾಗಲೇ ಹಲವಾರು ಬ್ಯಾಂಕ್ಗಳು ಟೆಂಪೋಗಳನ್ನು ಪಂಚಾಯತಿಗೆ ಕೊಡ್ತಾ ಇದೆ. ಕಳೆದ ಬಾರಿ ನಾವು ಯರ್ಮಲ್ನಲ್ಲಿ ನೋಡಿದೆ, ಬೇರೆ ಕಡೆ ನೋಡಿದೆ, ಬ್ಯಾಂಕ್ಗಳು ಟೆಂಪೋವನ್ನು ಕೊಡುವಂಥ ಕೆಲಸವನ್ನು ದಾನಿಗಳು ಮಾಡ್ತಾರೆ. ಅದನ್ನು ಪಂಚಾಯತ್ ಉಪಯೋಗಿಸ್ಕೊಳ್ಬೇಕು. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಸದಸ್ಯರು, ಎರಡೂ ಪಕ್ಷದ ಸದಸ್ಯರು ತಮ್ಮ ರಾಜಕೀಯಕ್ಕೋಸ್ಕರ ಇಂತಹ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲವ ಅಂತ ಹೇಳಿ ಒಂದು ಸಾರ್ವಜನಿಕರ ಒಂದು ಮಾತು ಕೇಳಿ ಬರ್ತದೆ. ಅಂದರೆ ಅಭಿವೃದ್ಧಿ ಬೇಡ, ನಾವು ಬೆಳೆದ್ರೆ ಸಾಕು, ನಾವು ಬೆಳ್ಕೊಂಡು ಹೋದರೆ ಸಾಕು, ಆದರೆ ಪಂಚಾಯತನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ ಬೇಡ ಅಂತ ಹೇಳಿ. ಆದರೆ ಸ್ಥಳೀಯವಾಗಿ ಹೆಚ್ಚಿನ ಗ್ರಾಮ ಪಂಚಾಯತಲ್ಲಿ ಬರುವಂಥ ಸಮಸ್ಯೆ ಇದೆ ಕಸದ್ದೇ. ಅದೇ ಅವರೊಂದು ಹೇಳಿದ್ರು, ಈಗ ಒಂದು ಮಾತು ಹೇಳಿದ್ರು ಅವರು, ಹಣದ ಪಿಪಾಸುಗಳಾಗ್ತಾ ಇದ್ದಾರೆ ಅಂತ. ರಾಜಕೀಯ ನಾಯಕರು ಅಭಿವೃದ್ಧಿಯಲ್ಲಿ ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಪಕ್ಷದ ದೃಷ್ಟಿಯಲ್ಲಿ ರಾಜಕೀಯ ಮಾಡಿದ್ರೆ ಓಕೆ ಒಪ್ಕೊಳ್ಬೋದಾಗಿತ್ತೇನೋ, ಆದರೆ ಜನರ ಒಂದು ಅಭಿವೃದ್ಧಿಯ ವಿಚಾರದಲ್ಲಿ, ಪ್ರದೇಶದ ಅಭಿವೃದ್ಧಿಯ ವಿಚಾರದಲ್ಲಿ ಇವರು ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಯಾರೋ ಒಂದು 1,000 ಬಂದು ಹಣವನ್ನು ಕೊಟ್ಟರೆ ಅವರು ಆ ಒಂದು ಅಭಿವೃದ್ಧಿಯನ್ನೇ ಕೈ ಬಿಡ್ತಾರೆ, ಆ ಒಂದು ಯೋಚನೆಯನ್ನೇ ಕೈ ಬಿಡ್ತಾರೆ. ಅಂದರೆ ಅವರು ಜನರು ಉದ್ಧಾರ ಆಗೋದು ಇಂಪಾರ್ಟೆಂಟ್ ಅಲ್ಲ, ಅವರ ಒಂದು ಜೀವನ ಅಥವಾ ಅವರ ಒಂದು ಮನೆಗಳು ಮನಮಟ್ಟೆಗಳು ಉದ್ಧಾರ ಆಗೋದು ಇಂಪಾರ್ಟೆಂಟ್ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ರು. ಹಣದ ಪಿಪಾಸುಗಳಾಗ್ತಾ ಇದ್ದಾರೆ. ಖಂಡಿತ ಉದ್ಯಾವರ ಗ್ರಾಮ ಪಂಚಾಯತ್ ಅಲ್ಲಿ ಇದೊಂದು ಪ್ರತಿ ಬಾರಿ ಕೇಳಿ ಬರ್ತಾ ಇರ್ತದೆ. ಅಲ್ಲಿಯ ಸದಸ್ಯರು ಯಾವುದೇ ಕೆಲಸ ಮಾಡೋದಿಲ್ಲ, ಅವರ ಉದ್ದೇಶನೇ ಬೇರೆ ಇರ್ತದೆ. ಸದಸ್ಯರಾಗಿ ನಾವು ಏನು ಮಾಡಬೇಕು ಅದನ್ನು ಮಾಡ್ತಾ ಇಲ್ಲ, ಬೇರೆ ರೀತಿಯಲ್ಲಿ ರಾಜಕೀಯವನ್ನು ಮಾಡ್ತಾರೆ. ಸ್ಥಳೀಯವಾಗಿ ನಾನು ಈಗಾಗಲೇ ಎಲ್ಲರ ಹತ್ರ ಅಂದರೆ ಅಲ್ಲಿಯ ಜನಪ್ರತಿನಿಧಿಗಳ ಹತ್ರ ಎಂತಹ ಸ್ಥಳಗಳನ್ನು ಭೇಟಿ ಮಾಡಬೇಕು ತಾವು ತಮ್ಮ ಗಮನಕ್ಕೆ ಬರ್ತದೆ. ಯಾಕೆಂತ ಹೇಳಿದ್ರೆ ನಾವು ಸ್ವಚ್ಛ ಭಾರತ ಅಂತೇಳಿ ಏನು ಜಾಹೀರಾತುಗಳನ್ನು ಕೊಟ್ಟು ಪ್ರಚಾರ ಮಾಡಿಕೊಂಡು ನಾವು ಹೋಗ್ತಾ ಇರ್ತೇವೆ. ಆದರೆ ಇಲ್ಲಿ ಉದ್ಯಾವರ ಗ್ರಾಮ ಪಂಚಾಯತ್ ಈ ಭಾಗಕ್ಕೆ ಬಂದರೆ ಸ್ವಚ್ಛ ಭಾರತ ಏನಂತ ಹೇಳಿದ್ರೆ ಗೊತ್ತಾಗ್ತದೆ. ನಾವು ಈಗಾಗಲೇ ಅಲ್ಲಿ 2-3 ಬಾರಿ ಭೇಟಿ ಕೊಟ್ಟಿದ್ದೇವೆ. ಮತ್ತೆ ನಾವು ಇಲ್ಲಿ ಏನು ಗಮನಿಸಬೇಕಂದ್ರೆ ಸ್ಥಳೀಯವಾಗಿ ಜನರು ಕೂಡ ಎಚ್ಚೆತ್ಕೊಳ್ಬೇಕಾಗಿದೆ. ಸ್ಥಳೀಯ ಮನೆಯವರು ಕೂಡ, ನಾವು ನಿನ್ನೆ ಏನೋ ವರದಿಗೆ ನಾವು ಹೋದಾಗ ಸ್ಥಳೀಯವಾಗಿ ಜನರು ಮಾತಾಡಲಿಕ್ಕೆ ಹೆದರ್ತಾರೆ. ಅಷ್ಟರ ಮಟ್ಟಿಗೆ ಈ ಒಂದು ಏನು ಪ್ರಭಾವಿ ಜನಪ್ರತಿನಿಧಿಗಳು ಇವರನ್ನು ಎದುರಿಸಿಟ್ಟಿದ್ದಾರೆ. ಮಾಧ್ಯಮದ ಮುಂದೆ ಬಂದರೆ ನಮಗೇನಾದರೂ ಇಲ್ಲಿ ಆಗುತ್ತಾ? ಯಾಕೆಂತ ಹೇಳಿದ್ರೆ ಅಲ್ಲಿ ಸ್ಥಳೀಯವಾಗಿ ಈಗ ಏನು ಅವರಿಗೆ ವ್ಯವಸ್ಥೆ ಇಲ್ಲ, ಸ್ಥಳೀಯ ಮನೆಗಳಿಗೆ ವ್ಯವಸ್ಥೆ ಇಲ್ಲ. ಅಂದರೆ ಕಸವನ್ನು ವಿಲೇವಾರಿ ತಾವು ಬಿಸಾಡಿ ಇರ್ಬೋದು, ಅದೇ ಅವರಿಗೆ ಅನಿವಾರ್ಯತೆ ಆಗಿರ್ಬೋದು. ಆದರೆ ಅದನ್ನೇ ಇವರು ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಗಳು ಇರ್ಬೋದು, ಅಲ್ಲಿಯ ಸದಸ್ಯರು ಇರ್ಬೋದು, ಅವರಿಗೆ ಒಂದು ಎದುರಿಸುವಂತ, ನೀವು ಕೂಡ ಅಲ್ಲಿ ಕಸ ಬಿಸಾಡ್ತೀರಿ, ಆದ್ದರಿಂದ ಅಲ್ಲಿಯ ಜನಗಳು ಕೂಡ ಮಾತಾಡಲಿಕ್ಕೆ ಹಿಂದೆ ಬರ್ತಾರೆ, ಮುಂದೆ ಬರುವುದಿಲ್ಲ, ನಮ್ಮ ಮಾಧ್ಯಮದ ಮುಂದೆ ಬರುವುದಿಲ್ಲ. ಈಗಾಗಲೇ ನಾವು ಇವತ್ತು ಕೂಡ ಗಮನಿಸಬಹುದು, ನಾವು ಎಷ್ಟೋ ಅಲ್ಲಿಯ ಸ್ಥಳೀಯ ಜನರಿಗೆ ಹೇಳಿದ್ದೇವೆ, ನೀವು ಮಾಧ್ಯಮದ ಮುಂದೆ ಬನ್ನಿ, ಮಾತಾಡಿ, ಆ ಒಂದು ಭಾಗದ ಸಮಸ್ಯೆಯನ್ನು ಮಾತಾಡಿ ಅಂತೇಳಿ. ಆದರೆ ಜನಗಳಿಗೆ ಅಂದರೆ ಅವರಿಗೂ ಕೂಡ ಒಂದು ಭಯದಿಂದ ವಾತಾವರಣದಿಂದ ಬದುಕುವಂಥ ಕೆಲಸ ಆಗಿದೆ. ಯಾಕಂತೇಳಿ ತಮಗೂ ಕೂಡ ಅನಿವಾರ್ಯತೆ ಆಗಿದೆ, ನಮ್ಮ ದಿನನಿತ್ಯದ ಕಸವನ್ನು ವಿಲೇವಾರಿ ಮಾಡಲಿಕ್ಕೆ ಜಾಗದ ಕೊರತೆಗಳಿದೆ, ನಾವು ಏನಾದರೂ ಮಾಡಬೇಕು ಅಂತೇಳಿ. ಎಲ್ಲೇ ಏನಾಗಿದೆ ಅಂತ ಹೇಳಿದ್ರೆ ಆ ತೋಡಿಗೆ ಸ್ಥಳೀಯವಾಗಿ ಜನರು ಕಸ ಬಿಸಾಡಿ ಇರ್ಬೋದು, ಆದರೆ ಅವರಿಗೆ ವ್ಯವಸ್ಥೆಯನ್ನು ಗ್ರಾಮ ಪಂಚಾಯತ್ ಮಾಡಿಕೊಡ್ಬೇಕಾಗಿದೆ. ಆದರೆ ಇಲ್ಲಿ ಆ ವ್ಯವಸ್ಥೆಯನ್ನು ಮಾಡದೆ ಈ ರೀತಿ ಆಗಿದೆ ಅಂತ ಹೇಳ್ಬೋದು. ಅದೇ ಚುನಾವಣೆ ಸಂದರ್ಭದಲ್ಲಿ ಬರ್ತಾರೆ, ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಂತ ಭರವಸೆಗಳನ್ನು ಕೊಡ್ತಾರೆ. ಮತ್ತು ಅದೇ ರೀತಿಯಲ್ಲಿ ಸ್ವಚ್ಛವಾಗಿ ಇಡೋಣ, ಉದಾಹರಣೆಗೆ ಉದ್ಯಾವರವನ್ನು ತೆಗೆದುಕೊಂಡ್ರೆ ನಾವು ಸ್ವಚ್ಛವಾಗಿ ಇಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ, ಮುಂದಿನ ವರ್ಷ ಹೀಗಾಗೋದಿಲ್ಲ, ಹೀಗೆ ಮುಂತಾದ ರೀತಿಯಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಭರವಸೆಗಳನ್ನು ಕೊಡ್ತಾ ಹೋಗ್ತಾರೆ. ಆದರೆ ನಂತರದ ದಿನಗಳಲ್ಲಿ ನೋಡ್ತಾ ಹೋದರೆ ಯಾವುದೇ ರೀತಿಯಾದಂಥ ಒಂದು ಕೆಲಸಗಳನ್ನು ಮಾಡೋದಿಲ್ಲ. ಎಷ್ಟೊಂದು ಬ್ರೇಕ್ ತೆಗೆದುಕೊಂಡು ಮತ್ತೆ ಮಾತಾಡ್ತೇನೆ. ವೀಕ್ಷಕರೇ, ನೀವೇ ನೋಡ್ತಾ ಇರ್ತಕ್ಕಂಥದ್ದು ಇದು ಉದ್ಯಾವರದ ವಿಚಾರ. ಇದೇ ರೀತಿಯಲ್ಲಿ ಹಲವಾರು ಪ್ರದೇಶಗಳು ಕೂಡ ಇದೆ. ಆ ಪ್ರದೇಶಗಳ ವಿಚಾರವನ್ನು ಕೂಡ ನೀವು ನಮಗೆ ಕರೆ ಮಾಡಿ ತಿಳಿಸ್ಬೋದು. ಅದಕ್ಕೂ ಮುನ್ನ ಒಂದು ಚಿಕ್ಕ ವಿರಾಮವನ್ನು ತೆಗೆದುಕೊಂಡು ಬರ್ತೇನೆ.
ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ನಾವು ಮಾತಾಡ್ತಾ ಇದ್ದೀವಿ ಒಂದು ಉದ್ಯಾವರದ ವಿಚಾರವಾಗಿ ಮತ್ತು ಸ್ವಚ್ಛ ಭಾರತದ ಪರಿಕಲ್ಪನೆಯ ವಿಚಾರವಾಗಿ, ಅದನ್ನು ಜನಪ್ರತಿನಿಧಿಗಳು ಯಾವ ರೀತಿ ಸಾಕಾರಗೊಳಿಸಬೇಕು ಅಂತಕ್ಕಂಥ ವಿಚಾರವಾಗಿ. ಅದೇ ರೀತಿಯಲ್ಲಿ ಮಾತನ್ನು ಆಡ್ತಾ ಹೋದರೆ ನಮಗೂ ಇವತ್ತಿನ ದಿನ ಉದ್ಯಾವರದ ವಿಚಾರವಾಗಿ ಮಾತಾಡಿರ್ಬೋದು, ನಾಳೆ ದಿನ ಇನ್ನೂ ಹಲವಾರು ಪ್ರದೇಶಗಳ ವಿಚಾರವಾಗಿ ಕೂಡ ನಾವು ಮಾತಾಡಲಿಕ್ಕಿದ್ದೇವೆ. ಇದಕ್ಕೆ ಕಾರಣಗಳು ಬೇರೆ ಇನ್ನೇನು ಅಲ್ಲ, ನಮಗೆ ಉಡುಪಿಯ ಒಂದು ಪರಿಸರ ಸ್ವಚ್ಛತೆಯಿಂದ ಇರಬೇಕು. ಉಡುಪಿಯ ಒಂದು ಪರಿಸರ ಸ್ವಚ್ಛತೆ ಆಗಿದ್ದರೆ ಅದು ಮಾದರಿ ಜಿಲ್ಲೆ ಆಗುತ್ತೆ. ನಂತರ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಕೂಡ ಸ್ವಚ್ಛತೆ ಆಗುವ ನಿಟ್ಟಿನಲ್ಲಿ ಉಡುಪಿ ಮಾರ್ಗದರ್ಶಕರಾಗಿ ನಿಲ್ಲಬೇಕು ಅಂತಕ್ಕಂಥ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಾನು ಚರ್ಚೆಯನ್ನು ಮುಂದುವರಿಸ್ತೇನೆ. ಈಗಾಗಲೇ ಉದ್ಯಾವರದ ವಿಚಾರವಾಗಿ ಮಾತಾಡ್ತಾ ಹೋದರೆ, ಪ್ರಸ್ತುತವಾಗಿ ನೋಡ್ತಾ ಹೋದರೆ ಅದನ್ನು ಯಾವ ರೀತಿ ಸರಿ ಮಾಡ್ಬೋದು. ಈಗಾಗಲೇ ಗ್ರಾಮ ಪಂಚಾಯಿತಿ ಅವರು ಹೇಳಿರೋ ಹಾಗೆ 2 ಸಾರಿ ನೋಟಿಸ್ ಪೀರಿಯಡನ್ನು ಕೂಡ ಜಾರಿ ಮಾಡಿದ್ದೇವೆ ಅಂತಕ್ಕಂಥ ವಿಚಾರಗಳು, 2 ಬಾರಿ ನಿರ್ಣಯಗಳನ್ನು ಕೈಗೊಂಡಿದ್ದೇವೆ ಅಂತಕ್ಕಂಥ ವಿಚಾರಗಳು, ಇನ್ನು 50,000ದಲ್ಲಿ ಈ ಒಂದು ತೋಡು ಕ್ಲೀನ್ ಆಗಬೇಕು ಅಂತಕ್ಕಂಥ ವಿಚಾರಗಳು. ಇದೆಲ್ಲ ಆಗುತ್ತಾ? 50,000ದಲ್ಲಿ ಇದೆಲ್ಲ ಆಗುತ್ತಾ? ಮತ್ತೆ ಅದೇ ರೀತಿಯಲ್ಲಿ ನೋಟಿಸ್ ಪೀರಿಯಡನ್ನು ಜಾರಿ ಮಾಡೋದ್ರಿಂದಲೂ ಕೂಡ ಏನಾದರೂ ಸರಿ ಆಗುತ್ತಾ ಅಂತಕ್ಕಂಥ ಅಲ್ಲ, ಈಗಾಗಲೇ ನಾವು ಆ ಭಾಗದ ಸದಸ್ಯರು ನಮ್ಮೊಟ್ಟಿಗೆ ಮಾತಾಡಿದಾಗ ಹೇಳಿದರು, ಈ ಒಂದು ತೋಡನ್ನು 50,000 ಒಳಗೆ ಆ ಒಂದು ತೋಡನ್ನು ಸ್ವಚ್ಛತೆ ಮಾಡುವಂಥ ಕೆಲಸ ನಾವು ಮಾಡ್ತೇವೆ ಅಂತೇಳಿ. ನಂತರ ಈಗ ಅಡ್ವಾನ್ಸ್ ಆಗಿ ವರ್ಕ್ ಮಾಡುವವರು ಸಾಕಷ್ಟು ಗುತ್ತಿಗೆದಾರರಿದ್ದಾರೆ. ಅವರಿಗೆ ಕಷ್ಟ ಎನಿಸಿದ್ರು ಕೂಡ ಒಂದು ಬಾರಿ ಆ ಒಂದು ತೋಡನ್ನು ಸ್ವಚ್ಛತೆ ಮಾಡಿಸ್ಬೋದು. ಸ್ವಚ್ಛತೆ ಮಾಡಿದ ನಂತರ ಆ ಭಾಗದವರಿಗೆ ಯಾರು ಆ ಭಾಗ ಕಸ ಬಿಸಾಡ್ತಾರೆ ಅವರಿಗೆ ನೋಟಿಸ್ ನೀಡುವಂಥ, ಮತ್ತು ಈಗಾಗಲೇ ಕಸ ಇಲಾವರಿ ಮಾಡುವಂಥ ವ್ಯವಸ್ಥೆಯನ್ನು ಗ್ರಾಮ ಪಂಚಾಯತ್ ಮಾಡಬೇಕು. ಮತ್ತು ಎಲ್ಲಿ ರಾಜಕೀಯವನ್ನು ಬಿಟ್ಟು ಕೆಲಸ ಮಾಡಿದರೆ ಗ್ಯಾರಂಟಿ ಆ ಒಂದು ಭಾಗ ಉದ್ಯಾವರವನ್ನು ಅಭಿವೃದ್ಧಿ ಮಾಡ್ಬೋದು. ಈಗ ನಾವು ಈಗಾಗಲೇ ಉದ್ಯಾವರದ ನಾನಾ ಭಾಗದಲ್ಲಿ ಈ ಒಂದು ಕಸ ವಿಲಾವರಿ ಬಗ್ಗೆ ಸಾಕಷ್ಟು ನಮಗೆ ದೂರು ಕೇಳಿ ಬರ್ತಾ ಇರುತ್ತೆ. ಆದರೆ ಇಲ್ಲಿ ನಾವು ಈ ಒಂದು ತೋಡಿನ ಬಗ್ಗೆ ಈಗಾಗಲೇ ನಾವು ವರದಿ ಮಾಡಿದ್ವಿ. ನಾವು ವರದಿ ಮಾಡಿದ ನಂತರ ಕೂಡ ಆ ಒಂದು ಭಾಗದ ಜನರು ನಮ್ಮನ್ನು ಪ್ರಶ್ನಿಸ್ತಾರೆ. ಯಾಕೆಂತೇಳಿ ತಮ್ಮ ವಾಹಿನಿಯಲ್ಲಿ ವರದಿ ಬರ್ತಿದೆ, ಆದರೆ ಯಾವುದೇ ಒಂದು ಪಂಚಾಯತ್ನವರು ಅದನ್ನು ಕಸವನ್ನು ಇಳುವರಿ ಮಾಡುವಂಥ ಕೆಲಸ ಮಾಡ್ತಾ ಇಲ್ಲ. ಈಗಾಗಲೇ ಅವರಿಗೆ ಯಾರೆಲ್ಲ ಕಸ ಬಿಸಾಡ್ತಾರೆ, ಯಾರು ನೀರು ಬಿಡ್ತಾರೆ ಅವರಿಗೆ ನೋಟಿಸನ್ನು ನೀಡಿದ್ದಾರೆ. ಎಲ್ಲ ಕೂಡ ಆಗ್ತಾ ಇದೆ. ಆದರೆ ನಿಧಾನಗತಿಯಲ್ಲಿ ಆ ಒಂದು ಕೆಲಸ ಸಾಗ್ತಾ ಇದೆ. ಆದ್ದರಿಂದ ಶೀಘ್ರವಾಗಿ ಆ ಒಂದು ತೋಡನ್ನು ಸ್ವಚ್ಛತೆ ಮಾಡುವಂಥ ನಂತರ ಗ್ರಾಮ ಪಂಚಾಯತ್ ಬೇರೆ ಬೇರೆ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಸ್ಬೋದು. ಯಾಕಂತ ಹೇಳಿದ್ರೆ ಆ ಭಾಗದ ಏನು ತ್ಯಾಜ್ಯವನ್ನು ಬಿಡುವಂಥ ಪೈಪ್ಗಳಿಗೆ ಕ್ಯಾಪ್ ಹಾಕುವಂಥ ಕೆಲಸವನ್ನು ಈಗಾಗಲೇ ಮಾಡ್ತೇವೆ ಅಂತೇಳಿ ಈಗಾಗಲೇ ನಮಗೆ ಅಭಿವೃದ್ಧಿ ಅಧಿಕಾರಿಗಳು ಹೇಳಿದ್ದಾರೆ. ಆದರೆ ಅದಕ್ಕೆ ಸಮಯವನ್ನು ತೆಗೆದುಕೊಳ್ತಿದ್ದಾರೆ. ಯಾವ ರೀತಿ ಈಗಾಗಲೇ ನೋಟಿಸ್ ನೀಡಿದ ನಂತರ ಒಂದು 15 ದಿವಸ ಅವರಿಗೆ ಕಾಲಾವಕಾಶ ಇರ್ಬೋದು. ಆದರೆ 15 ದಿವಸದಕ್ಕಿಂತಲೂ ಹೆಚ್ಚಾಗಿದೆ ಈಗ. ಮತ್ತೆ 15 ದಿನದ ಆದ ನಂತರ ಮತ್ತೆ 1 ವಾರವನ್ನು ಕೊಟ್ಟಿದ್ದಾರೆ ಕೂಡ. ಆದರೆ ಆ ಒಂದು ಭಾಗದಲ್ಲಿ ನಾವು ನೋಡಿದಾಗ ನಾನಾ ರೀತಿಯಲ್ಲಿ ಪೈಪಲ್ಲಿ ನೀರು ಬರ್ತಾ ಇರ್ತದೆ. ಹಲವು ಕಡೆಯಲ್ಲಿ ಪೈಪಲ್ಲಿ ನೀರು ಬರುವುದನ್ನು ನಾವು ಗಮನಿಸಬಹುದು. ಆದರೆ ತ್ಯಾಜ್ಯ ಆ ಒಂದು ಭಾಗದಲ್ಲಿ ಎಲ್ಲ ತ್ಯಾಜ್ಯವನ್ನು ತಂದು ಬಿಸಾಡ್ತಾರೆ. ಎಲ್ಲ ಒಂದು ತ್ಯಾಜ್ಯ ಅದರಲ್ಲಿ ಇರ್ತದೆ. ಆದರೆ ಸ್ಥಳೀಯವಾಗಿ ನಾವು ಗಮನಿಸಬೇಕು ಎಲ್ಲಿಂದ ತ್ಯಾಜ್ಯ ಬರ್ತದೆ ಅಂತೇಳಿ ನಮಗೆ ಅದನ್ನು ಪರಿಶೀಲನೆ ಮಾಡ್ಬೋದು. ಯಾಕಂತ ಹೇಳಿದರೆ ಅಲ್ಲಿ ಬಿಸಾಡುವವರು ಸ್ಥಳೀಯವಾಗಿ ಇದ್ದರೂ ಕೂಡ ಅವರಿಗೆ ಕೂಡ ಒಂದು ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಇವರು ಪಂಚಾಯತ್ ಮಾಡ್ಬೋದು. ಅಲ್ಲ, ಅವರಿಗೆ ಎಚ್ಚರಿಕೆ ಅಂತಂದ್ರೆ ಅವರಿಗೆ ಯಾರ್ಯಾರು ಬಿಡ್ತಾರೆ ಅಂತಕ್ಕಂಥ ವಿಚಾರಗಳು ಕೂಡ ಗೊತ್ತಿದೆ. ಆದ್ರೆ ಕೈಗೊಂಬೆಯಾಗಿ ಆಮಿಷಕ್ಕೆ ಒಳಗಾಗಿ ಎಲ್ಲ ಯಾರದೋ ಒಂದು ಹಂಗಿನಲ್ಲಿ ಇವರು ಕೆಲಸವನ್ನ ಮಾಡ್ತಾ ಇಲ್ವಾ ಅಂತ ಅದು ಮೇಲ್ನೋಟಕ್ಕೆ ಕರೆಕ್ಟ್ ಆಗಿ ಎದ್ದು ಕಾಣ್ತಾ ಇದೆ. ಇಲ್ಲಿನ ಒಂದು ಪರಿಸರವನ್ನು ನೋಡ್ತಾ ಹೋದ್ರೆ ಖಂಡಿತ. ಈಗಾಗಲೇ ನಾವು ಇವತ್ತಿನ ನೇರ ಪ್ರಸಾರಕ್ಕೆ ನಾವು ಹಲವಾರು ಸದಸ್ಯರನ್ನು ನಾವು ಕೇಳಿದ್ದೇವೆ. ಅವ್ರದ್ದೆಲ್ಲ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಕೇಳಿದ್ದೇವೆ. ಯಾಕಂತ ಹೇಳಿದ್ರೆ ನೀವು ಮಾಧ್ಯಮದ ಮುಂದೆ ಬಂದು ತಮ್ಮ ಅಭಿಪ್ರಾಯವನ್ನು ತಿಳಿಸ್ಕೊಡ್ಬೇಕು ಅಂತೇಳಿ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮಾಧ್ಯಮದ ಮುಂದೆ ನಾವು ಹೋದ್ರೆ ಅಲ್ಲಿ ಉದ್ಯಮಿಗಳಿಗೆ ನಾವು ಏನು ಉತ್ತರ ಕೊಡುವುದು ಅಂತೇಳಿ ಅದು ಕೂಡ ಒಂದು ಅವರ ಹತ್ರ ಒಂದು ನೋವು ಇರ್ಬೋದು. ಆದರೆ ಇಲ್ಲಿ ಸ್ಥಳೀಯವಾಗಿ ಜನರು ಕೂಡ ಇದಕ್ಕೆ ಮುಂದೆ ಬರಬೇಕು. ಇಂತಹ ಏನು ಸಮಸ್ಯೆ ಇದೆ ಅದನ್ನು ಮಾಧ್ಯಮದ ಮುಂದೆ ಪ್ರಸಾರ ಮಾಡಿದ ನಂತರ ಅದಕ್ಕೆ ಒಂದು ಪರಿಹಾರ ಸಿಗುವಂಥ ನಿರೀಕ್ಷೆ ಅವರಲ್ಲಿ ಇರ್ತದೆ. ಅದನ್ನು ಈಗ ಸ್ಥಳೀಯ ಗ್ರಾಮ ಪಂಚಾಯತ್ನ ಮುಂದೆ ನಾವು ಇಟ್ಟಿದ್ದೇವೆ. ಅದನ್ನು ಸರಿಪಡಿಸುವಂಥ ಕೆಲಸ ಗ್ರಾಮ ಪಂಚಾಯತ್ ಮಾಡಬೇಕಾಗಿದೆ ಸರ್. ಅದೇ ಅವರವರ ಒಂದು ಜನಪ್ರತಿನಿಧಿಗಳ ಒಂದು ವೈಯಕ್ತಿಕ ಮನಸ್ಸಿನ ನೋವುಗಳಿಗೆ ಇಲ್ಲಿ ಸಾರ್ವಜನಿಕರನ್ನ ಬಲಿ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇಲ್ಲಿ ನೋಡಿದರೆ ಗೊತ್ತಾಗುವಂಥದ್ದು. ಒಂದು ಕರೆ ಇದೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಿಮ್ಮ ಹೆಸರು? ಶಂಕರ್ ಅಂತೇಳಿ, ಇಲ್ಲಿ ಉದ್ಯಾವರ ಒಳರಗುಡ್ಡೆ. ಹೇಳಿ ಸರ್, ನಿಮ್ಮದೇ ಊರಿನ ವಿಚಾರವಾಗಿ ಇದೇ ಒಂದು ಸ್ವಚ್ಛತೆಯಿಂದ ಇಲ್ಲದೆ ಇರ್ತಕ್ಕಂಥ ಒಂದು ಪ್ರದೇಶದ ವಿಚಾರವಾಗಿ ಮಾತಾಡ್ತಾ ಇದ್ವಿ. ಹೇಳಿ ಸರ್. ಸ್ವಚ್ಛ ಭಾರತ ಅಂತೂ ನಮ್ಮಲ್ಲಿ ಇಲ್ವೇ ಇಲ್ಲ. ನಾವಿಲ್ಲಿ ಉದ್ಯಾವರ ಫಿಶ್ ಮಾರ್ಕೆಟ್ ಹತ್ರ ಪಾಸ್ ಆಗಿ ಹೋಗ್ಬೇಕು. ಈ ಮೆಕ್ಕೆದಾರ ತೋಡ ಅಂತ ಹೇಳಿದ್ರೆ ಉಂಟು, ಅಲ್ಲಿಂದ ಪಾಸ್ ಆಗಿ ಹೋಗ್ತಿಲ್ಲ. ಮತ್ತೆ ಅಲ್ಲಿ ಸುಮಾರು ನಾಯಿಗಳೆಲ್ಲ ಇದೆ, ಮಕ್ಕಳಿಗೆಲ್ಲ ಬಾರಿ ತೊಂದರೆ ಆಗ್ತದೆ. ನನ್ನ ಮಗಳು ಶಾಲೆ ಹೋಗ್ತಾರೆ ನಡ್ಕೊಂಡು, ತುಂಬಾ ಸಮಸ್ಯೆ ಉಂಟು. ಮತ್ತೆ ಅಲ್ಲಿ ಕಸ ಎಲ್ಲ ಹಾಕಿ ನೀರೆಲ್ಲ ಮೇಲೆ ಬರ್ತದೆ, ಭಾರಿ ಸಮಸ್ಯೆ ಉಂಟು. ಸಿಸ್ಟರ್ ಮನೆಯಲ್ಲಿ ಕೆಳಗೆ ಉಂಟು, ಯಾವಾಗ್ಲೂ ಹೇಳ್ತಾ ಇರ್ತಾಳೆ. ಅದೇ ಜನಪ್ರತಿನಿಧಿಗಳು ಯಾರು ಕೂಡ ಅಲ್ಲಿ ಓಡಾಡೋದಿಲ್ವಾ ಅಂತ? ಓಡಾಡುದಿಲ್ಲ ಸರ್, ಯಾರು ಬರುದಿಲ್ಲ ಇಲ್ಲಿ.
ಸಲ ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಏನು ಪ್ರಯೋಜನ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಬರ್ತಾರಾ ಅಂತ ಇಲ್ಲ? ಬರ್ತಾರೆ, ಎಲೆಕ್ಷನ್ ಸಂಬಂಧ ಬರ್ತಾರೆ. ಮತ್ತೆ ನೆರೆಗೆ ಬರ್ತಾರೆ, ನೆರೆ ಬರುವಾಗ ಹ್ಮ್ ಹ್ಮ್ ನೀರಿರುವಾಗ ಬರ್ತಾರೆ, ನೀರಿಲ್ಲದಾಗ ಬಂದು ಸರಿ ಮಾಡೋದಿಲ್ಲ. ಹಾಗೆ ಆಗಿದೆ ಸಮಸ್ಯೆ. ಹ್ಮ್ 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 ಹಾಗಾದ್ರೆ ಹೇಗೆ ಅದನ್ನೆಲ್ಲ ಪರಿಹಾರ ಮಾಡ್ಬೋದು? ಈ ಒಂದು ಉದ್ಯಾವರದ ವಿಚಾರ ಆಗಿರ್ಬೋದು ಅಥವಾ ನಿಮ್ಮ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನಾಗಿರ್ಬೋದು, ಯಾವ ರೀತಿಯಲ್ಲಿ ಪರಿಹಾರಗಳನ್ನ ಮಾಡ್ಬೋದು ಅಂತ? ಬೇರೆ ಗ್ರಾಮ ಪಂಚಾಯತ್ ಮಾಡ್ಬೋದು ಮನಸ್ಸು ಮಾಡಿದ್ರೆ, ಅಲ್ವಾ? ಮನಸ್ಸು ಮಾಡಿದ್ರೆ ಮಾಡ್ಬೋದು. ಈಗ ಮನೆಗೆ ಒಂದು ಡಬ್ಬ ಕೊಡ್ತಾರೆ ಅಂತ ಹೇಳಿದ್ರೆ ಅದು ಕೂಡ ಇಲ್ಲ. ಅಲ್ಲಿ ಕಸ ಹಾಕ್ಲಿಕ್ಕೆ ನಮ್ಗೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಜಾಗವೇ ಇಲ್ಲ. 3 ಸೆನ್ಸ್ 4 ಸೆನ್ಸ್ ಮನೆ ಉಂಟು, ಮತ್ತೆ ಡ್ರೈನೇಜ್ ಸಮಸ್ಯೆ ಉಂಟು. ಕಸ ಹಾಕ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ನಾವು ಎಂತ ಮಾಡುದು ಹೇಳಿ? ಎಲ್ಲಿ ಹಾಕುದು? ಈಗ ಅನಿವಾರ್ಯ ಪರಿಸ್ಥಿತಿಯಿಂದ ಅಲ್ಲಿ ಎಲ್ಲ ಮನೆಯವರಲ್ಲಿ ಹಾಕ್ಲೇಬೇಕಾಗ್ತದೆ. ಅದಕ್ಕೊಂದು ವ್ಯವಸ್ಥೆ ಮಾಡುದಿಲ್ಲ. ಧನ್ಯವಾದಗಳು ಸರ್, ಸ್ಪಂದನ ವಾಹಿನಿ ಜೊತೆ ಮಾತಾಡಿದ್ರೆ. ಖಂಡಿತ. ಈಗಾಗಲೇ ನಾವು ಸ್ಥಳೀಯವಾಗಿ ಅಲ್ಲಿಯ ಸದಸ್ಯರು ಕೂಡ ಹೇಳಿದರು. ಯಾಕಂತ ಹೇಳಿದರೆ ಬಕೆಟ್ ಕೊಡ್ತೇವೆ, ಬಕೆಟ್ ಕಸ ವಿಲೇವಾರಿ ಮಾಡಲಿಕ್ಕೆ ಬಕೆಟ್ ಕೊಡ್ತೇವೆ. ಅದನ್ನು ಯಾವುದೇ ಒಂದು ಯೋಜನೆಗಳನ್ನು ಶೀಘ್ರವಾಗಿ ಜನರಿಗೆ ತಲುಪಿಸಿದಲ್ಲಿ ಇಂತಹ ಸಮಸ್ಯೆಗಳು ಬರೋದಿಲ್ಲ. ಅದೇ ಮತ್ತೆ ಜನರಿಗೂ ಕೂಡ ಗ್ರಾಮ ಪಂಚಾಯತಿ ನಮ್ಮ ಜೊತೆ ಇದೆ, ನಾವು ಆರಿಸಿದಂತ ಸದಸ್ಯರು ನಮ್ಮ ಜೊತೆ ಇದ್ದಾರೆ ಅಂತಕ್ಕಂಥ ಒಂದು ಭರವಸೆಯ ಭಾವ ಮೂಡುತ್ತೆ ಅಂತ ಹೇಳ್ಬೋದು. ಖಂಡಿತ. ಈ ಒಂದು ಏನಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದಾಗೆ ಆ ಬಕೆಟ್ ಅನ್ನು ಶೀಘ್ರವಾಗಿ ಕೊಡುವಂತ ಕೆಲಸ ಮಾಡಬೇಕು. ಅಂದ್ರೆ ಈ ಒಂದು ಬಕೆಟ್ ಕೊಡುವುದಕ್ಕೂ ಕೂಡ ಒಂದು ಪ್ರಚಾರ ಬೇಕಿದೆ ಅಂತ ಏನು ಅನಿಸ್ಕೊಳ್ತದೆ. ಯಾಕೆಂತ ಹೇಳಿದ್ರೆ ಅದನ್ನು ಇನ್ನೊಂದು ದೊಡ್ಡ ಕಾರ್ಯಕ್ರಮ ಮಾಡಿ 4-5 ಜನರಿಗೆ ಕೊಟ್ಟು ಆ ಒಂದು ಫೋಟೋವನ್ನು ಅದೇ ಸಾಮಾಜಿಕ ಜಾಲತಾಣದಲ್ಲಿ ಹಾಕುವಂತ ಕೆಲಸ ಇವರಿಂದ ಆಗ್ತದೆ. ಮುಂದಿನ ಈ ಒಂದು ಏನು ಜನಪ್ರತಿನಿಧಿಗಳಿದೆ ಅಷ್ಟಕ್ಕೆ ಸೀಮಿತವಾಗಿದ್ದಾರೆ. ಯಾಕಂತ ಹೇಳಿದ್ರೆ ತಮಗೆ ಪ್ರಚಾರ ಬೇಕಿದೆ, ಅಷ್ಟಕ್ಕೆ ಸೀಮಿತವಾಗಿ ಇಂತಹ ಸಮಸ್ಯೆಗಳನ್ನು ಅವರ ಗಮನಕ್ಕೆ ಬರುವುದಿಲ್ಲ. ಇಲ್ಲಿ ಆದದ್ದಷ್ಟೇ. ಯಾಕಂತ ಹೇಳಿದ್ರೆ ಈಗಾಗಲೇ ಅವರು ಬಕೆಟ್ ಬಂದಿದೆ, ಅದನ್ನು ಜನರಿಗೆ ಮುಟ್ಟಿಸುವಂತ ಕೆಲಸ ಮಾಡಬೇಕಿತ್ತು. ಆದ್ರೆ ಇಲ್ಲಿ ಆಗ್ಲಿಲ್ಲ. ಆದ್ರೆ ಮುಂದೆ ಇನ್ನಷ್ಟು ಈ ಒಂದು ಭಾಗದಲ್ಲಿ ಇನ್ನಷ್ಟು ಕಸದ ಸಮಸ್ಯೆ ಮುಂದುವರಿಸಿಕೊಂಡು ಹೋಗ್ತದೆ. ಯಾಕಂತ ಹೇಳಿದ್ರೆ ಜನರು ದಿನನಿತ್ಯ ಸಾಕಷ್ಟು ಇಂತಹ ತ್ಯಾಜ್ಯಗಳನ್ನು ತಮ್ಮ ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಆಗುದಿಲ್ಲ. ಅದನ್ನು ಅವರು ಹೊರಗಡೆ ಹಾಕ್ಲೇಬೇಕು. ಇಂತಹ ಭಾಗದಲ್ಲಿ ತಂದು ಬಿಸಾಡಿ ಹೋಗ್ತಾರೆ. ಅದೇ ಒಂದು ದಿನದ ಫೋಟೋಗೋಸ್ಕರ 365 ದಿನ ಕೂಡ ಜನರನ್ನ ಬಲಿ ಕೊಡ್ತಾ ಇದ್ದಾರೆ. ಇಂಥ ಒಂದು ವಿಚಾರಗಳನ್ನು ನೋಡ್ತಾ ಹೋದ್ರೆ ರಾಜಕಾರಣಿಗಳಿಗೆ ಕೇವಲ ಪ್ರಚಾರ ಮಾತ್ರ ಇಂಪಾರ್ಟೆಂಟು, ಕೇವಲ ಒಂದು ಫೋಟೋ ಮಾತ್ರ ಇಂಪಾರ್ಟೆಂಟು. ಒಂದು ದಿನ ಹಿಡಿಗಳನ್ನು ಹಿಡಿದು ಫೋಟೋವನ್ನು ತೆಗೆದು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ ನಂತರ ನಾನು ಇವತ್ತಿನ ದಿನ ಕ್ಲೀನ್ ಮಾಡಿದ್ದೆ, ಈ ಒಂದು ಪ್ರದೇಶವನ್ನು ಹಿಡಿಯಲ್ಲಿ ಗುಡಿಸಿದ್ದೆ ಅಂತಕ್ಕಂಥ ಒಂದು ವಿಚಾರವನ್ನು ಹಾಕಿಬಿಟ್ರೆ ಲೈಕ್ಗಳೆಲ್ಲ ಬರುತ್ತೆ, ಅದರಿಂದ ಪ್ರಚಾರ ಸಿಗುತ್ತೆ. ನಾವು ಮೊನ್ನೆ ಆ ಭಾಗಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಒಂದು ವಯಸ್ಸಾದ ಒಂದು ಅಜ್ಜಿ ಬಂದು ನಮ್ಮ ಹತ್ರ ಮಾತಾಡಿದ್ರು. ಅವರು ಹೇಳ್ತಾ ಇದ್ದಾರೆ, ಈಗ ಈ ಬಾರಿಯ ಮಳೆಗಾಲದಲ್ಲಿ ನಾವು ಈ ತೊಂದರೆ ಅನುಭವಿಸಿದ್ದು ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದೇವೆ. ಯಾಕಂತ ಹೇಳಿದ್ರೆ ಆ ತೋಡಲ್ಲಿ ನೀರು ಸರಾಗವಾಗಿ ಹರಿಯದೆ ಆ ಒಂದು ಭಾಗದಲ್ಲಿ ನೀರು ಮೇಲೆ ಬಂದಿದೆ. ನಮ್ಮ ಮನೆ ಒಳಗೆ ನೀರೆಲ್ಲ ಬಂದಿದೆ. ಆ ಕೊಳಚೆ ನೀರು ಅವರ ಮನೆ ಒಳಗೆ ಬಂದಿದೆ. ಆವಾಗಲೇ ಅವರು ನೇರವಾಗಿ ಹೋಗಿ ಪಂಚಾಯತಿಗೆ ಮನವಿಯನ್ನು ಮಾಡಿದ್ದಾರೆ. ಆ ಭಾಗದ ಜನರು ಮನವಿ ಮಾಡಿದ್ದಾರೆ, ನಾವು ತೊಂದರೆಯಲ್ಲಿ ಇದ್ದೇವೆ, ಇಂತಹ ಸಮಸ್ಯೆ ಇದೆ ಅಂತೇಳಿ. ಸ್ಥಳೀಯವಾಗಿ ಕೆಲವರು ಬಂದು ಅದನ್ನು ಸ್ವಚ್ಛತೆಯನ್ನು ಮಾಡುವಂಥ ಕೆಲಸ ಮಾಡಿದ್ರು. ಆದರೆ ಅದೇ ರೀತಿಯಲ್ಲಿ ಈಗ ಕಸ ಆ ರೀತಿಯಲ್ಲೇ ಇದೆ. ಯಾಕಂತ ಹೇಳಿದ್ರೆ ಇನ್ನು ಮಳೆಗಾಲ ಆರಂಭ ಆದಾಗ ಇನ್ನೊಂದು ಬಾರಿ ಅದೇ ರೀತಿಯ ಸಮಸ್ಯೆ ಬರ್ತದೆ. ಆದರೆ ಅದಕ್ಕಿಂತ ಮೊದಲು ಗ್ರಾಮ ಪಂಚಾಯತ್ ಅದನ್ನು ಸ್ವಚ್ಛತೆ ಮಾಡಬೇಕು, ನೀರು ಸರಾಗವಾಗಿ ಹರಿಯುವಂಥ ಕೆಲಸ ಗ್ರಾಮ ಪಂಚಾಯತ್ ಮಾಡಿಕೊಡ್ಬೇಕು. ಜನರು ಮತ್ತೆ ಅಂದರೆ ಸಮಸ್ಯೆ ಬಂದಾಗ ಎಚ್ಚೆತ್ತುಕೊಳ್ಳೋದಲ್ಲ, ಅದಕ್ಕಿಂತ ಮೊದಲು ಅದರ ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗ್ಬೇಕು. ಆದರೆ ಇಲ್ಲಿ ಅಂಥ ವ್ಯವಸ್ಥೆ ಗ್ರಾಮ ಪಂಚಾಯತ್ ಮಾಡಲಿ. ಸ್ಥಳೀಯವಾಗಿ ಗ್ರಾಮ ಪಂಚಾಯತ್ನಲ್ಲಿ ಅಧಿಕಾರದಲ್ಲಿರುವಂಥ ಅಧ್ಯಕ್ಷರು ಸಾಕಷ್ಟು ಇಂತಹ ಸಮಸ್ಯೆ ಬಂದಾಗ ಮುಂದೆ ನಿಂತು ಮಾಡಿಸುವಂಥ ಕೆಲಸ ಅಧ್ಯಕ್ಷರಲ್ಲಿ ಕೂಡ ಇರ್ತದೆ. ಅಧ್ಯಕ್ಷರು ಇಂತಹ ಸಮಸ್ಯೆ ಬಂದಾಗ ನನ್ನ ಹತ್ರ ನಾನು ಮುಂದೆ ಹೋದರೆ ನನ್ನ ಸದಸ್ಯರು ನನಗೆ ಎಲ್ಲೋ ನನ್ನನ್ನು ಬೇರೆ ರೀತಿಯಲ್ಲಿ ಕಾಣ್ತಾರೆ, ನನ್ನ ಮೇಲೆ ಅವರು ಇದು ಮಾಡ್ತಾರೆ ಅಂತ ಆ ರೀತಿಯೆಲ್ಲ ಸಮಸ್ಯೆ ಅವರ ಹತ್ರ ಇರ್ಬೋದು. ಆದರೆ ಎಲ್ಲರನ್ನು ಒಟ್ಟು ಸೇರಿಸಿಕೊಂಡು ಸಭೆಯಲ್ಲಿ ಇಂತಹ ಚರ್ಚೆಗಿಟ್ಟು ಇಂತಹ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥ ಕೆಲಸ ಮಾಡಬೇಕು ಅವರು. ಆದರೆ ಇಲ್ಲಿ ಅಭಿವೃದ್ಧಿ ಅಧಿಕಾರಿ ಕೂಡ ಮೊನ್ನೆ ಹೋದಾಗ ಅವರ ಅಸಹಾಯಕತೆ ನಮ್ಮಲ್ಲಿ ತೋಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ನಾನು ಈಗಾಗಲೇ ನೋಟಿಸ್ ಮಾಡಿದ್ದೇನೆ, ಎಲ್ಲರಿಗೆ ನಾನು ಈ ಭಾಗದಲ್ಲಿ ಎಲ್ಲರಿಗೆ ಸದಸ್ಯರಿಗೆ ಮನವಿ ಮಾಡಿದ್ದೇನೆ, ಆದರೆ ಕಾಲಾವಕಾಶ ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಸಾರ್ವಜನಿಕ ತೋಡಿಗೆ ನೀರು ಬಿಡಲಿಕ್ಕೆ ಅವರು ಕಾಲಾವಕಾಶ, ಇವರ ಉದ್ಯಮಿಗಳು ಕಾಲಾವಕಾಶ ಇವರ ಹತ್ರ ಕೇಳೋದು. ಹೌದೌದು, ಖಂಡಿತ ಇವರು ಕೇಳೋದು. ಅಂದರೆ ಇವರು ನೇರವಾಗಿ ಅವರ ನಿಲ್ಲಿಸುವಂಥ ಧೈರ್ಯವನ್ನು ಇವರು ಮಾಡಲಿಕ್ಕೂ ಕೂಡ ಕಷ್ಟ ಆಗ್ತದೆ. ಎಲ್ಲಾದ್ರೂ ಅಲ್ಗಾಡುತ್ತಾ ಅಂತ ಹೇಳಿ ಅದು ಕೂಡ ನೋವು ಇರ್ಬೋದು. ಆಮಿಷಗಳೇನಿದೆ ರಾಜಕೀಯ ಅಂದ್ರೆ ಅವರಿಗೆ ಬಹುಶಃ ರಾಜಕಾರಣಿಗಳಿಗೆ ಏನಿದೆ ಅಂತಂದ್ರೆ ಈ ಪ್ರದೇಶ ಕ್ಲೀನ್ ಆಗಬಾರ್ದು, ಇದು ಹಾಗೇ ಇರಬೇಕು, ಮುಂದಿನ ಚುನಾವಣೆಯವರೆಗೂ ಕೂಡ ಹಾಗೇ ಇರಬೇಕು ಅಂತಂದ್ರೆ ಜನರಿಗೆ ಸಮಸ್ಯೆಗಳು ಆಗ್ತಾನೆ ಇರಬೇಕು, ನಾವು ಅದನ್ನ ರಾಜಕೀಯ ಲಾಭಕ್ಕೋಸ್ಕರ ಬಳಸ್ಕೊಳ್ತಾನೆ ಇರಬೇಕು ಅಂತಕ್ಕಂಥ ಮನೋಭಾವ. ನಾವು ಇವತ್ತು ಏನು ಈ ಒಂದು ಚರ್ಚೆಯನ್ನು ಮಾಡಿದ್ದೇವೆ, ಈ ಚರ್ಚೆ ಆ ಒಂದು ತೋಡಿನ ಸಮಸ್ಯೆ ಬಗೆಹರಿಸುವ ತನಕ ಹೋಗ್ಬೇಕು.
ಅಂದರೆ ಆ ಒಂದು ನಾವು ಏನು ಆ ಭಾಗದ ಜನರು ನಮ್ಮ ಮೇಲೆ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. ಇದು ಇವರ ವಾಹಿನಿಯಿಂದ ಅಂದರೆ ನಮಗೆ ಮುಂದೆ ಬರಲಿಕ್ಕೆ ಹೆದರಿಕೆ ಆಗ್ತದೆ. ಯಾಕಂತೇಳಿ ನಮ್ಮನ್ನು ಬೆದರಿಸಿದ್ದಾರೆ ಅವರು. ಆದ್ದರಿಂದ ನಾವು ಯಾವುದೇ ಒಂದು ಮಾಧ್ಯಮದ ಮುಂದೆ ಇರ್ಬೋದು, ಪಂಚಾಯತ್ ಮುಂದೆ ಹೋಗಿರ್ಬೋದು, ಧರಣಿ ಮಾಡುವಂಥ ಕೆಲಸ ಆ ಒಂದು ಭಾಗದ ಜನರು ಇರ್ಬೋದು, ಅಲ್ಲಿಯ ಸಾರ್ವಜನಿಕರಿಗೆ ಹೆದರಿಕೆ ಆಗಿರ್ಬೋದು. ಆದರೆ ಇವತ್ತು ಮಾಧ್ಯಮ ಇಂತಹ ಒಂದು ಸಮಸ್ಯೆಗಳನ್ನು ನಾವು ಏನು ಎತ್ತಿ ಹಿಡಿದಿದ್ದೇವೆ ಅದನ್ನು ಈಗ ಮಾಧ್ಯಮದಲ್ಲಿ ಇವತ್ತು ಏನು ವರದಿ ಪ್ರಸಾರವಾಗಿದೆ ಇದನ್ನು ಅವರು ಗಮನಿಸಿರ್ತಾರೆ. ಮುಂದೆ ಇನ್ನು ಎಷ್ಟು ದಿವಸ ಅವರಿಗೆ ಬೇಕು ಆ ಒಂದು ಭಾಗವನ್ನು ಸ್ವಚ್ಛತೆ ಮಾಡಿ ಆ ಒಂದು ಭಾಗದಲ್ಲಿ ಯಾರೆಲ್ಲ ತೋಡಿಗೆ ನೀರು ಬಿಡ್ತಾರೆ ಅವರನ್ನು ನಿಲ್ಲಿಸುವಂಥ ಕೆಲಸ ಇವರಿಗೆ ಇನ್ನಷ್ಟು ದಿನಗಳು ಬೇಕು. ಆದರೆ ಕಾಲಾವಕಾಶ ಅವರ ಹತ್ರ ಕೇಳಲಿ, ಆದರೆ ಶೀಘ್ರವಾಗಿ ಅದನ್ನು ಮಾಡುವಂಥ ಕೆಲಸ ಇವರು ಪಂಚಾಯತ್ ಮಾಡಬೇಕು. ಗ್ರಾಮ ಪಂಚಾಯತ್ನಲ್ಲಿ ನಡೆಯುವಂಥ ಸಾಮಾನ್ಯ ಸಭೆಯಲ್ಲಿ ತಪ್ಪಿಸಿ ಇಂಥ ಜನಗಳನ್ನು ದಾರಿ ತಪ್ಪಿಸುವಂಥ ದಿಕ್ಕು ತಪ್ಪಿಸುವಂಥ ಕೆಲಸ ಸ್ಥಳೀಯ ಜನಪ್ರತಿನಿಧಿಗಳು ಮಾಡಬಾರ್ದು. ಒಂದು ಕರೆ ಇದೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಸರ್ ನಿಮ್ಮ ಹೆಸರು? ಹಲೋ ಹಲೋ ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಪಿತ್ರೋಡಿಂದ. ಹೇಳಿ ಸರ್. ಪಂಚಾಯತ್ ಸದಸ್ಯರು ಗಿರೀಶ್ ಅಂತ ಹೇಳಿ. ಹೇಳಿ. ಅದೇ ಈಗ ಪಿತ್ರೋಡಿನ ಸಮಸ್ಯೆ ಕಸದ ಬಗ್ಗೆ ಹೇಳಿದ್ರು. ಗಾಡಿ ಬಂದು 4 ತಿಂಗಳಾಯ್ತು ಸರ್, ಅದಕ್ಕೆ ಇನ್ನೂ ಸಹ ಮುಕ್ತಿ ಸಿಗ್ಲಿಲ್ಲ. ಇದೇ ಕುರಿತಾಗಿ ನಾವು ಅಲ್ಲಿನ ಒಂದು ಗ್ರಾಮ ಪಂಚಾಯಿತಿಯನ್ನು ಭೇಟಿಯಾಗಿ ಏನಿದೆ ನಿಮ್ಮ ಸಮಸ್ಯೆಗಳಂತ ಕೇಳಿ ಅದೇ ಕುರಿತಾಗಿ ನಾವು ವರದಿಯನ್ನು ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತೇವೆ. ನಿಮಗೆ ಆದಷ್ಟು ಬೇಗ ಒಂದು ಸಮಸ್ಯೆಗೆ ಮುಕ್ತಿ ಸಿಗುವಂತ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ ಸರ್. ಬಕೆಟ್ ನದ್ದು ನೋಡಿ, ಬಕೆಟ್ ಪಂಚಾಯತ್ ಅನ್ನೋದ್ರಿಂದ ಬಕೆಟ್ ಪರ್ಚೇಸ್ ಮಾಡಿದ್ದೇವೆ. ಅದು ಬಕೆಟ್ ಬರುವಾಗ ಅದು ಯಾರೋ ದಾನಿಗಳ ನೆರವಿಂದ ಬಂದಿದೆ ಅಂತ ಆಡ್ ಬಂದಿತ್ತು ಅದರಲ್ಲಿ. ಅದಕ್ಕೆ ನಾವು ಸಾಮಾನ್ಯ ಸಭೆಯಲ್ಲಿ ವಿರೋಧ ವ್ಯಕ್ತಪಡಿಸಿದ. ಹೌದು, ಪಂಚಾಯತ್ ಕೊಟ್ಟ ಅನುದಾನ ಅದು ಯಾರು ಡೊನೇಷನ್ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಅರ್ಥ ಎಂತ ಉಂಟು? ಗ್ರಾಮ ಪಂಚಾಯತ್ ಹೆಸರಿಲ್ಲ ಅದರಲ್ಲಿ. ಅದಕ್ಕೆ ನಾವು ವಿರೋಧ ಮಾಡಿದವುದೆಲ್ಲ ಸಾಮಾನ್ಯ ಸಭೆಯಲ್ಲಿ. ನಾವು ಹಣ ಕೊಟ್ಟ ನಮ್ಮ ಅನುದಾನದಿಂದ ಬಕೆಟ್ ಹಾಕಿ ಬರ್ಲಿಲ್ಲ, ಇದು ಬೇರೆ ಯಾರೋ ದಾನಿಗಳ ನೆರವಿನಿಂದ ಬಂದ ಬಕೆಟ್, ಇದು ಅಂತ ಬಕೆಟ್ ಬೇಡ ನಮ್ಗೆ ಇಲ್ಲಿ. ಫಸ್ಟ್ ಹೇಳಿದ್ರೆ ಅದನ್ನೇ ತಗೊಳ್ಬೋದಿತ್ತಲ್ಲ, ದಾನಿಗಳು ಕೊಡ್ತಿದ್ರೆ. ನಾವು ಪಾವತಿ ಮಾಡಿದ ನಂತರ ದಾನಿಗಳು ಕೊಟ್ಟರೆ ಅಂದ್ರೆ ಅದಕ್ಕೆ ಅರ್ಥವೆಂತ ಉಂಟು? ಅದನ್ನು ಮತ್ತೆ ಆ ಹೆಸರನ್ನೆಲ್ಲ ಒರೆಸಿ ಪುನಃ ಬಕೆಟ್ ಕೊಡ್ಲಿಕ್ಕೆ ಮುಂದಾದ್ರು. ಅದು ಸರಿಯಲ್ಲ ಸರ್. ಹೌದು. ಈ ಕುರಿತಾಗಿ ನಿಮ್ಮ ಒಂದು ಊರಿಗೂ ಕೂಡ ಭೇಟಿ ನೀಡಿ, ಆ ಒಂದು ಗ್ರಾಮ ಪಂಚಾಯತಿಗೂ ಭೇಟಿ ನೀಡಿ ನಿಮ್ಮ ಒಂದು ಸಮಸ್ಯೆಗಳನ್ನು ಕೂಡ ಬಗೆಹರಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಧನ್ಯವಾದಗಳು ಸರ್. ಈಗಾಗಲೇ ನೋಡ್ತಾ ಹೋದರೆ ಇವತ್ತಿನ ದಿನ ಉದ್ಯಾವರದ ವಿಚಾರವಾಗಿ ಮಾತಾಡಿದ್ದೇವೆ. ಈ ಒಂದು ಉದ್ಯಾವರ ಸರಿಯಾಗಬೇಕು, ಅಲ್ಲಿನ ಒಂದು ಪರಿಸ್ಥಿತಿ ಸರಿಯಾಗಿ ಆಗಬೇಕು ಅಂತಕ್ಕಂಥ ವಿಚಾರವಾಗಿ ಮಾತಾಡಿದ್ದೇವೆ. ಇನ್ನು ಉಡುಪಿಯಲ್ಲೂ ಕೂಡ ಹಲವಾರು ಪ್ರದೇಶಗಳಿದೆ. ಈಗಾಗಲೇ ಪಿತ್ರೋಡಿಯ ವಿಚಾರವಾಗಿ ಕೂಡ ಮುನ್ನೆಲೆಗೆ ಬಂದಿದೆ. ಇನ್ನು ಹಲವಾರು ವಿಚಾರಗಳು ಕೂಡ ಇದೆ. ನಮ್ಮ ಒಂದು ಉದ್ದೇಶ ಏನು ಅಂತಂದರೆ ಉಡುಪಿ ಸುಸಜ್ಜಿತವಾದಂಥ ಒಂದು ನಗರ ಆಗಬೇಕು, ಸ್ವಚ್ಛತೆ ಆದಂಥ ಒಂದು ನಗರ ಆಗಬೇಕು ಅಂತಕ್ಕಂಥದ್ದು. ಏನು ಹೇಳ್ತೀರಿ? ಖಂಡಿತ. ನಾವು ಸ್ಥಳೀಯವಾಗಿ ನಾನು ಈಗಾಗಲೇ ಹಲವಾರು ಬಾರಿ ಹೇಳಿದ್ದೇನೆ. ಯಾಕಂತೇಳಿ ಸ್ಥಳೀಯ ಗ್ರಾಮಸ್ಥರು ಪಂಚಾಯತಲ್ಲಿ ನಿರೀಕ್ಷೆ ಮಾಡೋದು ತಮ್ಮ ಗ್ರಾಮವನ್ನು ಸ್ವಚ್ಛತೆ ಮಾಡುವಂಥ ಕೆಲಸ ಗ್ರಾಮ ಪಂಚಾಯತಿಯಿಂದ ಆಗಬೇಕಾಗಿದೆ ಅಂತೇಳಿ. ಈಗಾಗಲೇ ಅವರು ಹೇಳಿದರು ಬಕೆಟ್ನ ಬಗ್ಗೆ. ಅಲ್ಲಿ ಸ್ಥಳೀಯವಾಗಿ ಜನರಿಗೆ ಏನು ಅವಶ್ಯಕತೆ ಇದೆ ಅದನ್ನು ಸ್ಥಳೀಯವಾಗಿ ಗ್ರಾಮ ಪಂಚಾಯತ್ ಮತ್ತು ಇವರ ಸಭೆಯಲ್ಲಿ ಅದನ್ನು ನಿರ್ಣಯ ತೆಗೆದುಕೊಂಡು ಅದನ್ನು ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಅಂದರೆ ಆ ಒಂದು ಗ್ರಾಮ ಪಂಚಾಯತಲ್ಲಿ ಈಗ ನಮಗೆ ಆ ಗ್ರಾಮಕ್ಕೆ ಸುಪ್ರೀಂ ಆಗಿರೋದು ಗ್ರಾಮ ಪಂಚಾಯತ್. ಅಲ್ಲಿ ಏನು ಇವರು ನಿರ್ಣಯವನ್ನು ತೆಗೆದುಕೊಳ್ತಾರೆ, ಇವರು ಎಷ್ಟು ಸದಸ್ಯರು ನಿರ್ಣಯವನ್ನು ತೆಗೆದುಕೊಳ್ತಾರೆ, ಯಾವ ಯೋಜನೆಗಳನ್ನು ತರ್ತಾರೆ, ಅದನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ಈ ಒಂದು ಸ್ಥಳೀಯ ಸದಸ್ಯರು, ಆ ಒಂದು ಗ್ರಾಮ ಪಂಚಾಯತ್ನ ಸದಸ್ಯರು, ಅಲ್ಲಿಯ ಅಭಿವೃದ್ಧಿ ಅಧಿಕಾರಿಗಳು, ಅಧ್ಯಕ್ಷರು ಕೂಡ ಸೇರಿ ಮಾಡಬೇಕಾಗಿದೆ. ಅಂದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಜನಗಳಿಗೆ ಈಗ ಪಂಚಾಯತಿಯಿಂದ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. ಸ್ಥಳೀಯವಾಗಿ ಈಗ ಉದ್ಯಾವರ ಗ್ರಾಮ ಪಂಚಾಯತಲ್ಲಿ ಈಗ ಅಲ್ಲಿ ಬಹುದೊಡ್ಡ ಸಮಸ್ಯೆ ಈ ಒಂದು ಏನು ತೋಡಿನಿಂದ ಆಗಿರುವಂಥ ಅಲ್ಲಿಯ ಇಡೀ ಉದ್ಯಾವರದ ಒಂದು ಚಿತ್ರಣವನ್ನು ಬದಲಾಯಿಸ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಒಂದು ವಿಡಿಯೋ ಕ್ಲಿಪ್ಪಲ್ಲಿ ನೋಡ್ಬೋದು ಅಲ್ಲಿ ಯಾವ ರೀತಿಯಲ್ಲಿ ಸಮಸ್ಯೆ ಇದೆ ಅಂತೇಳಿ. ಅದನ್ನು ಶೀಘ್ರವಾಗಿ ಇವರು ಬಗೆಹರಿಸಬೇಕು. ನಂತರ ಹಂತವಾಗಿ ಇದನ್ನು ಕಸದ ವಿಲೇವಾರಿ ಬಗ್ಗೆ ಇವರ ವ್ಯವಸ್ಥೆಯನ್ನು ಮಾಡಬೇಕು. ಗ್ರಾಮ ಪಂಚಾಯತ್ನ ಮುಖ್ಯ ಉದ್ದೇಶ ಅದೇ, ಒಂದು ಸ್ಥಳೀಯವಾಗಿ ಜನರಿಗೆ ಉಪಯೋಗ. ಅಂದರೆ ಅಲ್ಲಿ ಅನುದಾನಗಳ ಕೊರತೆ ಇರ್ತದೆ. ಅನುದಾನದ ಕೊರತೆ ಇರುವಾಗ ಇವರಿಗೇನು ಅಭಿವೃದ್ಧಿ, ಆದರೆ ಸಾಕಷ್ಟು ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಶಾಸಕರು ಇರ್ಬೋದು, ತಮ್ಮ ಆ ಒಂದು ಪಕ್ಷದಲ್ಲಿರುವಂಥ ಸದಸ್ಯರು. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಿಮ್ಮ ಹೆಸರು? ಸರ್, ನಾನು ಸತೀಶ್ ಅಂತ ಇಲ್ಲಿ ಉದ್ಯೋಗದಿಂದ ಕರೆ ಮಾಡ್ತಿದ್ದೇನೆ. ಹೇಳಿ ಸರ್. ಆಕ್ಚುಲಿ ಅದೇ ನಾನು ಪ್ರೋಗ್ರಾಮ್ ನೋಡ್ತಿದ್ದೆ. ಉದ್ಯೋಗದಲ್ಲಿ ಅದೇ ತುಂಬಾ ಪ್ರಾಬ್ಲಮ್ಸ್ ಎಲ್ಲ ಆಗ್ತಾ ಇದೆ, ಕರೆಕ್ಟ್ ಆಗಿ ಕೆಲಸ ಎಲ್ಲ ಆಗ್ತಾ ಇಲ್ಲ ಇವಾಗ. ತುಂಬಾ ತೊಂದರೆಗಳ ಆಗ್ತಾ ಇದೆ. ನಾನು ಪ್ರಾಪರ್ ಪಿತ್ರೋಡಿ ಆ ಕಡೆ ಆಗಿರೋದ್ರಿಂದ ಎಲ್ಲ ಸಮಸ್ಯೆ ನೋಡಿದ್ದೇನೆ. ಹಾಗಾಗಿ ಅಂದ್ರೆ ಏನಾಗ್ತಿದೆ ಅಂದ್ರೆ ಅಲ್ಲಿ ಕೆಲಸಗಳು ಆಗ್ಲಿಕ್ಕೆ ಅಲ್ಲಿ ಅಧ್ಯಕ್ಷರಿಗಿಂತ ಜಾಸ್ತಿ ಅವರ
ಮದುವೆಯವರಿಗೆ ಜಾಸ್ತಿ ಸಪೋರ್ಟ್ ಮಾಡಿ ಅಲ್ಲಿ ಕೆಲಸ ನಡೀತದೆ, ಅವ್ರ ಮುಖಾಂತರ ಕೆಲಸ ನಡೀತದೆ, ಹಾಗಾಗಿ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗ್ತದೆ ಅಂತ ನನ್ನೊಂದು ಒಪಿನಿಯನ್. ಅದನ್ನ ಹೇಗೆ ಸರಿ ಮಾಡ್ಬೋದು ಸರ್? ಒಂದು ಯಾವ ರೀತಿ ಅದನ್ನ ಪರಿಹಾರವನ್ನ ಮಾಡ್ಬೋದು ಅಂತ ಒಂದು ಸಮಸ್ಯೆಗಳನ್ನ ಅಂತ? ಹೌದು, ಅದನ್ನ ನೆಕ್ಸ್ಟ್ ಜನಗಳೇ ಡಿಸೈಡ್ ಮಾಡ್ಬೇಕು. ಇವಾಗ ಆ ರೀತಿ ಎಲ್ಲ ಕೆಲಸ ಆಗ್ತಿದೆ ಅಂತ ಜನ ಡಿಸೈಡ್ ಮಾಡ್ತಾರೆ. ಎಸ್ ಎಸ್, ಧನ್ಯವಾದಗಳು ಸರ್ ಸ್ಪಂದನ ವಾಹಿನಿ ಜೊತೆ ಮಾತಾಡಿದ್ದಕ್ಕೆ. ಖಂಡಿತ. ಅಲ್ಲಿ ಈಗ ನಾವು ಈಗಾಗಲೇ ಹೇಳುವ ಹಾಗೆ ಎಲ್ಲ ಸದಸ್ಯರ ಒಂದು ಸರಿಯಾದ ಒಂದು ಒಮ್ಮತದ ನಿರ್ಧಾರಗಳು ಇದಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಸಾಮಾನ್ಯ ಸಭೆಯಲ್ಲಿ ಏನಾಗುತ್ತೆ, ತದನಂತರ ಅಲ್ಲಿ ಹೊರಗೆ ಬಂದಾಗ ಅದು ಬದಲಾವಣೆಗಳಾಗ್ತದೆ. ಈಗ ಏನು ಸಭೆ ರದ್ದಾಗಿದೆ, ಈ ಸಭೆಯಲ್ಲಿ ಈಗ ಒಂದು ನಿರ್ಣಯ ತೆಗೆದುಕೊಳ್ಬೇಕಿತ್ತು. ಆ ಒಂದು ಏನು ಆ ಭಾಗಕ್ಕೆ ಪೈಪಿಂದ ನೀರು ಬಿಡ್ತಾರೆ ಅದಕ್ಕೆಲ್ಲ ಕ್ಯಾಪ್ ಹಾಕುವಂಥ ಕೆಲಸ ಆಗಬೇಕಿತ್ತು. ಆದರೆ ಈಗ ಅದು ಆಗಲಿಲ್ಲ. ಯಾಕಂತೇಳಿ ಸಭೆಯಲ್ಲಿ ನಾವು ಭಾಗವಹಿಸಿದರೆ ನಮ್ಮ ಕೋರಮ್ ಆದರೆ ಮಾತ್ರ ಆ ಒಂದು ಏನು ಪಂಚಾಯತ್ ನಿರ್ಣಯ ತೆಗೆದುಕೊಳ್ತದೆ, ಅದಕ್ಕೊಂದು ವ್ಯಾಲ್ಯೂ ಇರ್ತದೆ. ಆದರೆ ನಾವೇ ಅದನ್ನು ತಪ್ಪಿಸಿಕೊಂಡ್ರೆ ಅಲ್ಲಿ ಯಾವುದೇ ಒಂದು ನಿರ್ಣಯಗಳು ಆಗುವುದಿಲ್ಲ. ಸದಸ್ಯರು ಸರಿಯಾಗಿ ಕೋರಮ್ ಆಗಲಿಲ್ಲ ಅಂದರೆ ಯಾವುದೇ ಒಂದು ಅಲ್ಲಿಟ್ಟಂಥ ನಿರ್ಣಯಗಳಿಗೆ ಒಂದು ಸರಿಯಾಗಿ ಆಗುವುದಿಲ್ಲ. ಅದನ್ನು ಈಗ ಸದಸ್ಯರು ಇದನ್ನೆಲ್ಲ ಬಿಟ್ಟು ರಾಜಕೀಯವನ್ನು ಬಿಟ್ಟು ಈ ಒಂದು ಕೆಲಸವನ್ನು ಮಾಡಬೇಕು. ಅಂದರೆ ಅಲ್ಲಿ ಅಭಿವೃದ್ಧಿಗೆ ಅಂದರೆ ಈಗಾಗಲೇ ಅನುದಾನವನ್ನು ಇಟ್ಟಿದ್ದಾರೆ ಅಂತ ಹೇಳಿ ನಮಗೆ PD ಅವರೇ ಹೇಳಿದ್ದಾರೆ. ಅದನ್ನು ಬಳಸೋದಕ್ಕೂ ಕೂಡ ಇವರು ಸದಸ್ಯರು ಅದಕ್ಕೆ ಅಡ್ಡಗಾಲು ಹಾಕಬಾರ್ದು. ಅದನ್ನು ಬಳಸಿ ಆ ಒಂದು ಸ್ವಚ್ಛತೆಯನ್ನು ಮಾಡುವಂಥ ಕೆಲಸ ಮಾಡಬೇಕಾಗಿದೆ. ಇಷ್ಟೊತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಉದ್ಯಾವರದ ವಿಚಾರವಾಗಿ ಮತ್ತು ಸ್ವಚ್ಛತೆ ವಿಚಾರವಾಗಿ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು. ವೀಕ್ಷಕರೇ, ನೀವೇ ನೋಡಿದ ಹಾಗೆ ಇದು ಉದ್ಯಾವರ ಗ್ರಾಮ ಪಂಚಾಯತಿಯ ಒಂದು ದುರ್ನಾತ ಬೀರ್ತಾ ಇರ್ತಕ್ಕಂಥ ಒಂದು ಸ್ಥಿತಿ. ಇದು ಆದಷ್ಟು ಬೇಗ ಸರಿಯಾಗಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಇವತ್ತಿನ ದಿನ ಈ ಒಂದು ಚರ್ಚೆಯನ್ನು ಮಾಡಿದ್ದೇವೆ. ಆದಷ್ಟು ಬೇಗ ಅಲ್ಲಿನ ಒಂದು ಜನಪ್ರತಿನಿಧಿಗಳು ತಮ್ಮ ಒಂದು ರಾಜಕೀಯ ಲಾಭವನ್ನು ಮರೆತು ಅಥವಾ ರಾಜಕೀಯವನ್ನು ಮರೆತು ಈ ಒಂದು ಜನರ ಒಂದು ಕಷ್ಟವನ್ನು ಪರಿಹರಿಸಬೇಕಾದಂಥ ಒಂದು ಅನಿವಾರ್ಯತೆ ಅವಶ್ಯಕತೆಗಳು ಎರಡೂ ಇದೆ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಊರಿನ ಒಂದು ಸಮಸ್ಯೆಗಳನ್ನು ಕೂಡ ನಾವು ಪರಿಹರಿಸ್ತೇವೆ. ನಮ್ಮ ಉದ್ದೇಶ ಇಷ್ಟೇ, ಉಡುಪಿ ಸ್ವಚ್ಛತೆಯ ನಗರವಾಗಿ ಮತ್ತೆ ಬದಲಾಗಬೇಕು, ಮತ್ತೆ ಅದೇ ರೀತಿಯಲ್ಲಿ ಸ್ವಚ್ಛತೆಯ ನಗರವಾಗಿ ಮತ್ತೆ ಪ್ರಶಸ್ತಿಗಳನ್ನು ಹಿರಿಮೆ ಗರಿಮೆಗಳನ್ನು ಪಡೆಯಬೇಕು ಅಂತಕ್ಕಂಥದ್ದೇ ನಮ್ಮ ಒಂದು ಮುಖ್ಯ ಉದ್ದೇಶ. ಇಡೀ ಕರ್ನಾಟಕಕ್ಕೆ ಮಾದರಿ ಜಿಲ್ಲೆಯಾಗಿ ಪರಿಣಮಿಸಬೇಕು ಅಂತಕ್ಕಂಥದ್ದೇ ನಮ್ಮ ಒಂದು ಮುಖ್ಯ ಉದ್ದೇಶವಾಗಿದೆ. ಇದೇ ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.